ರಕ್ತಚಂದ್ರ ಗ್ರಹಣ ಕಂಟಕಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್ ಹಾಲಹಳ್ಳಿ. ಇದೇ ಜುಲೈ 27ರ ಶುಕ್ರವಾರದಂದು ವಿಶ್ವವು ಅಪರೂಪದ ಖಗೋಳ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಅಂದ್ರೆ ಚಂದ್ರಗ್ರಹಣ ಇಡೀ ಶತಮಾನದ ಅತಿ ದೊಡ್ಡ ಚಂದ್ರಗ್ರಹಣ ಅಂತ ನೆನೆಸ್ಕೊಳ್ತಾ ಇದೆ. ಹಾಗೂ ಆಕಾಶ ಕಾಯಗಳ ನೆರಳು ಬೆಳಕಿನ ಆಟ ಸರಿಸುಮಾರು 1 ಗಂಟೆ 43 ನಿಮಿಷಗಳ ಕಾಲ ಇರಲಿದೆಯಂತೆ. ಏನಪ್ಪಾ ಇದು ಚಂದ್ರಗ್ರಹಣ ಅಂತೀರಾ? ಚಂದ್ರಗ್ರಹಣದ ಬಗ್ಗೆ ಒಂದು ವರದಿಯನ್ನ ತೋರಿಸ್ತೇವೆ ನೋಡಿ. ಪ್ರಸಕ್ತ ಸಾಲಿನ ಮೊದಲ ಚಂದ್ರಗ್ರಹಣ ಜುಲೈ 27-28ರ ನಡುವಿನ ರಾತ್ರಿ ಸಂಭವಿಸಲಿದ್ದು, ವಿಶ್ವದಾದ್ಯಂತ ಗೋಚರವಾಗುವ ಈ ಚಂದ್ರಗ್ರಹಣ ಸರಿಸುಮಾರು 1 ಗಂಟೆ 43 ನಿಮಿಷಗಳ ಕಾಲ ಚಂದ್ರಗ್ರಹಣ ಇರಲಿದೆ. ಹೀಗಾಗಿ ಅದನ್ನ ಶತಮಾನದಲ್ಲಿಯೇ ಅತ್ಯಂತ ದೀರ್ಘಾವಧಿಗೆ ಗೋಚರವಾಗುವ ಗ್ರಹಣ ಅಥವಾ ಫುಲ್ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತೆ. ಚಂದ್ರನನ್ನು ಬಹಳ ಹತ್ತಿರದಿಂದ ನೋಡುವ ಅವಕಾಶವನ್ನ ಸಾರ್ವಜನಿಕರಿಗೆ ಮಾಡಿಕೊಡುವ ಸಲುವಾಗಿ ಬೆಂಗಳೂರು ನಗರದಲ್ಲಿರುವ ತಾರಾಲಯಗಳು ವ್ಯವಸ್ಥೆ ಕಲ್ಪಿಸಲು ನಿರ್ಧಾರ ಕೈಗೊಂಡಿದೆ. ಆಗಸದಲ್ಲಿರುವ ಸ್ಪಷ್ಟ ಚಿತ್ರಣಗಳು ಕಂಡುಬರುತ್ತಿದ್ದಂತೆಯೇ ಸಾರ್ವಜನಿಕರಿಗೂ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡುವಂತಹ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಮೋಡ ಕವಿದ ವಾತಾವರಣ ಇದ್ದಿದ್ದೇ ಆದರೆ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಪ್ರಮೋದ್ ಗಲಗಲಿಯವರು ಹೇಳಿದ್ದಾರೆ. ಜುಲೈ 27ರಂದು ಮಧ್ಯರಾತ್ರಿ 11:54 ನಿಮಿಷಕ್ಕೆ ಚಂದ್ರಗ್ರಹಣ ಆರಂಭವಾಗಲಿದೆ. ರಾತ್ರಿ 1 ಗಂಟೆಗೆ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನನ್ನ ಆವರಿಸಿ ಚಂದ್ರನನ್ನ ಕೆಂಪಾಗಿಸಲಿದೆ. ನಂತರ 2 ಗಂಟೆ 43 ನಿಮಿಷದವರೆಗೆ ಇದೇ ರೀತಿ ಗ್ರಹಣದ ಪೂರ್ಣ ಸ್ಥಿತಿ ಇರಲಿದೆ. ಬಳಿಕ ನೆರಳು ಬಿಟ್ಟುಕೊಳ್ಳುತ್ತಾ ಗ್ರಹಣ ಮುಗಿಯಲಿದೆ. ರಾತ್ರಿ 3 ಗಂಟೆ 49 ನಿಮಿಷಕ್ಕೆ ಗ್ರಹಣ ಸಂಪೂರ್ಣವಾಗಿ ಬಿಡಲಿದೆ. ಪ್ರತಿ ವರ್ಷ ನಡೆಯುವ ಚಂದ್ರಗ್ರಹಣಕ್ಕೆ ಹೋಲಿಸಿದ್ರೆ ಈ ಚಂದ್ರಗ್ರಹಣವು ಕೆಲ ನಿಮಿಷಗಳ ಕಾಲ ಹೆಚ್ಚಾಗಿರಲಿದೆ ಎಂದು ತಿಳಿಸಿದ್ದಾರೆ. ಚಂದ್ರನ ಸಮೀಪಕ್ಕೆ ಮಂಗಳ ಗ್ರಹಣ ಕೂಡ ಬರುತ್ತಿರುವುದರಿಂದ ಈ ಬಾರಿಯ ಚಂದ್ರಗ್ರಹಣ ಬಹಳ ವಿಶೇಷವಾಗಿದೆ. ಅತಿ ದೀರ್ಘಾವಧಿ ಕೆಂಪು ಚಂದ್ರ ಬಾನಂಗಳದಲ್ಲಿ ಗೋಚರಿಸುತ್ತದೆ. 100 ವರ್ಷಗಳಿಗೊಮ್ಮೆ ನಭೋಮಂಡಲದಲ್ಲಿ ಇಂಥದ್ದೊಂದು ಕೌತುಕ ಸಂಭವಿಸುತ್ತೆ. ಸೂರ್ಯಗ್ರಹಣವನ್ನ ಬರಿಗಣ್ಣಿನಿಂದ ನೋಡುವುದು ಕಷ್ಟ ಆದ್ರೆ ಚಂದ್ರಗ್ರಹಣವನ್ನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿದೆ. ಜೊತೆಗೆ ಸಮೀಪದಲ್ಲಿಯೇ ಮಂಗಳ ಗ್ರಹ ಬರುವುದನ್ನು ನಾವು ನೋಡಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ. ದೇಶಾದ್ಯಂತ ಜುಲೈ 27ರಂದು ಚಂದ್ರಗ್ರಹಣ ಆಗಲಿದೆಯಂತೆ. ಕಳೆದ ಬಾರಿ ಈ ವರ್ಷ ಕೂಡ 2ನೇ ಸಲ ಚಂದ್ರಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರೋದು. ಈ ಚಂದ್ರಗ್ರಹಣ ಅತಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 1 ಗಂಟೆ 43 ನಿಮಿಷಗಳ ಕಾಲ ಗೋಚರಿಸಲಿದೆ ಅಂತ ಖಗೋಳ ತಜ್ಞರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಚರ್ಚೆಯನ್ನ ಮಾಡೋದಕ್ಕೆ, ಈ ಚಂದ್ರಗ್ರಹಣದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನ ಭೌತಶಾಸ್ತ್ರ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ AP ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಮೂಡಿ ಬರುವಂತಹ ಅನುಮಾನ ಅಂದ್ರೆ ಪ್ರಶ್ನೆ ಅಂದ್ರೆ, ಕೆಲವರಿಗೆ ಗ್ರಹಣ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಏನಪ್ಪಾ ಇದು ಚಂದ್ರಗ್ರಹಣ ಅಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಕೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಈಗ ನೀವು ಹೇಳೋದಾದ್ರೆ ಚಂದ್ರಗ್ರಹಣ ಅಂದ್ರೆ ಏನು? ಮೊದಲಿಗೆ ಇದು ಒಂದು ಬೆಳಕಿನ ನೆರಳಿನ ಆಟ. ಈಗ ಹುಣ್ಣಿಮೆ ಆಗೋದಿಲ್ವೇ, ಅಮಾವಾಸ್ಯೆ ಆಗೋದಿಲ್ವೇ, ಹಾಗೇನೆ ಗ್ರಹಣಗಳು. ಸೂರ್ಯನ ಸುತ್ತ ತಿರುವಂತಹ ಭೂಮಿಯ ಸುತ್ತ ತಿರುವಂತಹ ಚಂದ್ರ, ಇವರು 3 ಜನ ಸರಳ ರೇಖೆಗೆ ಬಂದಾಗ ಒಂದರ ನೆರಳು ಇನ್ನರ ಮೇಲೆ ಬೀಳುತ್ತೆ. ಸೂರ್ಯನ ಬೆಳಕು ಪೂರ್ತಿ ಈಗ ಇನ್ನೊಂದರ ಮೇಲೆ ಬೀಳೋದಿಲ್ಲ. ಸರಳ ರೇಖೆಗೆ ಬಂದಾಗ ಒಂದು ಸೂರ್ಯನ ಬೆಳಕನ್ನು ತಡೆಯುತ್ತೆ. ಇದೇ ಗ್ರಹಣ. ನಿಜವಾಗಿ ಸೂರ್ಯನ ಬೆಳಕು ಆ ಭೂಮಿಯ ಮೇಲೋ ಅಥವಾ ಚಂದ್ರನ ಮೇಲೋ ಬೀಳದೇ ಇರೋದೇ ಗ್ರಹಣ ಅಷ್ಟೇ. ಅದ್ರಲ್ಲಿ ಮತ್ತೆ ವಿಶೇಷ ಏನೂ ಇಲ್ಲ. ಇದು ಬೆಳಕು, ನೆರಳು ಬೆಳಕಿನ ಆಟ. ಸೂರ್ಯನಿಂದ ಬೆಳಕು ಬರುತ್ತೆ, ಮಧ್ಯದಲ್ಲಿ ಭೂಮಿ ಬಂದಾಗ ಚಂದ್ರನ ಮೇಲೆ ಬೆಳಕು ಬೀಳುವುದಿಲ್ಲ ಸೂರ್ಯನದ್ದು ಅಷ್ಟೇ. ಹಾಗೆ ನಮ್ಗದು ಕಾಣುತ್ತದೆ. ಕವರ್ ಆಗಿ ಮರೆಯಾಗಿ ಖಗ್ರಾಸ ಆಗತ್ತೆ, ಸಂಪೂರ್ಣ ಮತ್ತೆ ಕತ್ತಲೆ ಆಗತ್ತೆ, ಮತ್ ಪುನಃ ಬೆಳಕು ಬೀಳತ್ತೆ ಅಷ್ಟೇ. ಅಲ್ಲಿ ನೆರಳು ಬೆಳಕಿನ ಆಟ ಅಷ್ಟೇ. ಚಂದ್ರ ಭೂಮಿಗೆ ಅಡ್ಡಲಾಗಿ
ಚಂದ್ರ ಭೂಮಿಗೆ ಅಡ್ಡಾದಾಗ ನಮಗೆ ಏನಾಗುತ್ತೆ ಅಂದ್ರೆ ಸೂರ್ಯಗ್ರಹಣ ಆಗತ್ತೆ. ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯ ಭೂಮಿ ಚಂದ್ರ ಹೀಗೆ ಬಂದಾಗ ನಮಗೆ ಚಂದ್ರಗ್ರಹಣ ಆಗುತ್ತೆ. ಅಡ್ಡಾಗಿ ಚಂದ್ರ ಬಂದ ಕ್ಷಣ ಅಡ್ಡಾಗಿ ಚಂದ್ರ ಬಂದ್ರೆ ಸೂರ್ಯಗ್ರಹಣ ಆಗುತ್ತೆ. ಈಗ ಸೂರ್ಯ ಅಲ್ಲಿ ಇರ್ತಾನೆ, ಭೂಮಿ ಇಲ್ಲಿದೆ, ಮಧ್ಯದಲ್ಲಿ ಚಂದ್ರ ಹೀಗೆ ಅಡ್ಡ ಬಂದಾಗ ನಮಗೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದಿಲ್ಲ, ಅದಕ್ಕೆ ನಾವು ಸೂರ್ಯಗ್ರಹಣ ಅಂತ. ಸೂರ್ಯ ಕಾಣದೇ ಇರುವಂತದ್ದು ಹಗಲಲ್ಲಿ ಅದು ಸೂರ್ಯಗ್ರಹಣ. ಕತ್ತಲಲ್ಲಿ ನಮಗೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದ ಹಾಗೆ ಭೂಮಿ ಅಡ್ಡ ಬರೋದಕ್ಕೆ ಚಂದ್ರಗ್ರಹಣ ಅಂತ. ಬೆಳಕು ಸರಳ ರೇಖೆಯಲ್ಲೇ ಕ್ರಮಿಸುತ್ತೆ. ಆ ಬೆಳಕನ್ನು ತಡೆದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದ ಹಾಗೆ ಭೂಮಿ ಮಾಡೋದ್ರಿಂದ ಹೀಗಾಗತ್ತೆ. ಈ ಚಂದ್ರಗ್ರಹಣದಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಅಂದ್ರೆ ರೆಡ್ ಮೂನ್ ಚಂದ್ರಗ್ರಹಣ ಅಥವಾ ಈಗ ಸೂಪರ್ ಬ್ಲಡ್ ಮೂನ್ ಅಂತಾನೆ ಹೇಳ್ತಾರೆ. ಚಂದ್ರ ಕಿತ್ತಳೆ ಬಣ್ಣದ ಆಕಾರಕ್ಕೆ ಬಂದು ಕಿತ್ತಳೆ ಬಣ್ಣಕ್ಕೆ ಟರ್ನ್ ಆಗ್ತಾನೆ. ಈ ಒಂದು ಕಾಲಾವಧಿಯಲ್ಲಿ, ನಿರ್ದಿಷ್ಟ ಕಾಲಾವಧಿಯಲ್ಲಿ 1 ಗಂಟೆ 43 ನಿಮಿಷಗಳ ಕಾಲ ಒಂದು ವಿಶಿಷ್ಟ ರೀತಿಯಾದ ಬಣ್ಣ ಮತ್ತು ರೂಪ ಆಕಾರವನ್ನು ಹೊಂದಿ ಅಡ್ಡಲಾಗಿ ಬಂದು ಭೂಮಿಗೆ ನಿಲ್ತಾನೆ ಅನ್ನುವಂಥದ್ದು. ಇದೇನು ಸರ್ ಇದು ರೆಡ್ ಮೂನ್ ಅಂದ್ರೆ ಏನು, ಬ್ಲಡ್ ಮೂನ್ ಅಂದ್ರೆ? ಅಥವಾ ಇದದ್ದೇನು ವಿಶೇಷ ಅಲ್ಲ. ಎಲ್ಲಾ ಚಂದ್ರಗ್ರಹಣದಲ್ಲಿಯೂ ಖಗ್ರಾಸ ಅಂತ ಸಂಪೂರ್ಣ ಮರೆ ಆದಾಗ ಚಂದ್ರ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಈಗ ಸಂಪೂರ್ಣ ಮರೆ ಆದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುದಿಲ್ಲ, ಚಂದ್ರ ಕಾಣಬಾರ್ದಲ್ವೇ? ಹೌದು, ಚಂದ್ರ ಕಾಣ್ತಾನೆ. ಹೇಗೆ ಗೊತ್ತುಂಟಾ? ಈ ನಮ್ಮ ಭೂಮಿಯ ಸುತ್ತಲೂ ವಾತಾವರಣ ಇದೆ. ಆ ವಾತಾವರಣದಿಂದ ಹೊರಟಂತಹ ಸೂರ್ಯನ ಬೆಳಕು ಅದು ಬೆಂಡ್ ಆಗತ್ತೆ. ನಿಮ್ಮೊಂದು ವಿಡಿಯೋದಲ್ಲಿ ತೋರಿಸ್ಬೋದು. ಬೆಳಕು ಬೆಂಡ್ ಆಗುತ್ತೆ, ಎಲ್ಲಾ ಬಣ್ಣಗಳು ಚೆದರಿ ಬೆಂಡ್ ಆಗ್ತವೆ. ಕೆಂಬಣ್ಣ ಮಾತ್ರ ಚಂದ್ರನ ಮೇಲೆ ಬೀಳುತ್ತೆ. ಖಗ್ರಾಸ ಆದಾಗ ಚಂದ್ರ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಎಲ್ಲಾ ಗ್ರಹಣಗಳಲ್ಲಿಯೂ ಚಂದ್ರಗ್ರಹಣದಲ್ಲಿ ಚಂದ್ರ ಕೆಂಪಾಗಿ ಕಾಣ್ತಾನೆ. ಖಗ್ರಾಸ ಆದಾಗ ಸಂಪೂರ್ಣ ಕತ್ಲೆ ಆದ ಕೂಡಲೇ ಸ್ವಲ್ಪ ಹೊತ್ತು ಖಗ್ರಾಸ ಇರುವಾಗ ಚಂದ್ರ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಈ ಗ್ರಹಣದ ವಿಶೇಷ ಅಲ್ಲ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟಿಗೆ ಬಂದಿದ್ದೀರಿ ರಕ್ತ ಚಂದ್ರ ಗ್ರಹಣ ಕಂಟಕವ ಅಂತ. ಏನೂ ಕಂಟಕ ಇಲ್ಲ ಇದರಲ್ಲಿ, ಏನು ಕಂಟಕ ಇಲ್ಲ. ಎಲ್ಲಾ ಚಂದ್ರಗ್ರಹಣದ ಹಾಗೆ ಚಂದ್ರಗ್ರಹಣ ಇದು. ಚಂದ್ರಗ್ರಹಣದಲ್ಲಿ ಚಂದ್ರ ಸ್ವಲ್ಪ ಕೆಂಪಾಗಿ ಕಾಣೋದು ಭೂಮಿಯ ವಾತಾವರಣದಿಂದ ಹೋದಂತಹ ಚದುರಿದ ಕೆಂಪು ಬೆಳಕು ಚಂದ್ರನ ಮೇಲೆ ಬೀಳೋದ್ರಿಂದ. ಈ ಚಂದ್ರಗ್ರಹಣದಲ್ಲಿ ಕಂಟಕ ಇಲ್ಲ ಅಂತ ನೀವು ಹೇಳ್ತೀರಾ. ಆದ್ರೆ ಹಲವಾರು ಜ್ಯೋತಿಷಿಗಳ ಪ್ರಕಾರ ಆಗಿರ್ಬೋದು, ಬೇರೆ ಒಂದು ರೀತಿಯಲ್ಲಿ ನೋಡ್ತಾ ಹೋದಾಗ ಈ ಚಂದ್ರಗ್ರಹಣದಿಂದ ಕೆಲವು ರಾಶಿಯವರಿಗೆ ಹಾಗೂ ಕೆಲವರಿಗೆ ಕಂಟಕ ಇದೆ, ಏನಾದ್ರೂ ಸಮಸ್ಯೆಗಳಾಗ್ತದೆ ಅಂತಾನು ಹೇಳ್ತಿರ್ತಾರೆ. ಈಗ ನಾನೊಬ್ಬ ಭೌತಶಾಸ್ತ್ರದ ವಿದ್ಯಾರ್ಥಿ, ಪ್ರಕೃತಿಯನ್ನು ನೋಡಿ ಖುಷಿ ಪಡುವ. ನನ್ನ ಹತ್ರ ನೀವು ಕೇಳಿದ್ರೆ ನನಗದಕ್ಕೂ ಸಂಬಂಧವೇ ಇಲ್ಲ. ಇದರಲ್ಲಿ ಯಾವುದೇ ಕಂಟಕ ಇಲ್ಲ. ಈಗ ಗ್ರಹಣಗಳು, ಅದರಲ್ಲಿ ಚಂದ್ರಗ್ರಹಣ ಸುಮಾರು 100 ವರ್ಷಕ್ಕೆ 230 ಗ್ರಹಣಗಳು ಬರ್ತವೆ. 100 ವರ್ಷಕ್ಕೆ 230 ಗ್ರಹಣಗಳು. ಅದರಲ್ಲಿ ಸುಮಾರು ಒಂದು 87 ಖಗ್ರಾಸ ಚಂದ್ರಗ್ರಹಣ. ಇಷ್ಟು ಚಂದ್ರಗ್ರಹಣ ಬರ್ತದೆ. ಅಂದ್ರೆ ವರ್ಷಕ್ಕೊಂದು ಸರಿ ಸುಮಾರು ಈ ಸರಿ ಅಂತೂ ಮೊನ್ನೆ ಜನವರಿಲಿ ಬಂತು. ಈಗ ಈ ಗ್ರಹಣ ಇದೆ. ಇನ್ನು 2019 ಜನವರಿ 21 ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ವರ್ಷಕ್ಕೊಮ್ಮೆ ಖಂಡಿತ ಬರುತ್ತೆ. ಇದ್ರಲ್ಲಿ ದೊಡ್ಡ ವಿಶೇಷ ಏನೂ ಇಲ್ಲ. ನೇರ ಬಂದಾಗ, ನಾನು ಆಗ್ಲೇ ಹೇಳಿದೆ, ಸೂರ್ಯ ಭೂಮಿ ಚಂದ್ರ ಸರಳ ರೇಖೆಗೆ ಬಂದಾಗ ಆಗುವಂತಹದ್ದು, ಹುಣ್ಣಿಮೆ ದಿವಸ ಆಗುವಂತಹ ಪ್ರಕ್ರಿಯೆ ಇದು. ಇದರಲ್ಲಿ ಏನು ದೊಡ್ಡ ಸಂಗತಿ ಇಲ್ಲ. ಆದ್ರೆ ಒಂದು ಮಾತು ಬರುತ್ತೆ, ಏನಿದು ಈ ಸಾರಿ 1 ಗಂಟೆ 43 ನಿಮಿಷ ದೊಡ್ಡ ಅವಧಿಯಲ್ಲಿ. ಎಷ್ಟು ಚಂದ ಗೊತ್ತುಂಟ ಈ ಪ್ರೊಸೆಸ್ ಎಲ್ಲ. 4,5ನೇ ಶತಮಾನದಲ್ಲಿ ಆರ್ಯಭಟ ಹೇಳಿ ಆಗಿತ್ತು. ಒಂದು ಪ್ರಕೃತಿಯ ವಿದ್ಯಮಾನ ಇದು ಅಂತ. ಇದರಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ಏನು ಯಾರು ಹೇಳಿಲ್ಲ. ಕೆಲವೆಲ್ಲ ಕಟ್ಟುಕತೆ ಅಷ್ಟೇ. ನೀವು ಅದರ ಖಗೋಳ ನೋಡಿಕೊಂಡ್ರೆ ಭೂಮಿ ಮತ್ತು ಸೂರ್ಯನ ದೂರ 15 ಕೋಟಿ ಕಿಲೋಮೀಟರ್. ಭೂಮಿಗೆ ಮತ್ತೆ ಸೂರ್ಯನಿಗೆ ಭೂಮಿ ಸೂರ್ಯನ ಸುತ್ತು ಬರ್ತಾ ಇರತ್ತೆ. ಭೂಮಿ ಮತ್ತು ಚಂದ್ರನ ದೂರ ಸರಾಸರಿ ದೂರ 3,84,000 ಕಿಲೋಮೀಟರ್. ಭೂಮಿಗೆ ಚಂದ್ರ ಸುತ್ತು ಬರ್ತಾ ಇರ್ತಾನೆ. 2 ಸಮತಲಗಳನ್ನು ಸೃಷ್ಟಿಸಿಕೊಳ್ಳಿ. ಒಂದು ಭೂಮಿ ಸೂರ್ಯನ ಸುತ್ತು ಬರುವಂತಹ ಸಮತಲ, ಒಂದು ಚಂದ್ರ ಭೂಮಿಗೆ ಸುತ್ತು ಬರುವಂತಹ ಸಮತಲ. 2 ಸಮತಲ ಒಂದೇ ಇಲ್ಲ. ಈ 2 ಸಮತಲಗಳು ಸ್ವಲ್ಪ ಒಂದು ಓರೆ ಆಗಿದೆ. ಇನ್ನೊಂದು ಚಿತ್ರದಲ್ಲಿ ತಾವು ನೋಡಬಹುದು, ಸುಮಾರು 6 ಡಿಗ್ರಿಯಷ್ಟು ಓರೆ ಆಗಿದೆ. ಓರೆ ಆಗಿದ್ರಿಂದ ಈಗ ಹುಣ್ಣಿಮೆ ಆದಾಗ ಎಲ್ಲಾ ಹುಣ್ಣಿಮೆಯಲ್ಲೂ ಚಂದ್ರಗ್ರಹಣ ಆಗೋದಿಲ್ಲ. ಅದು ನೇರ ಬಂದಾಗ ಹುಣ್ಣಿಮೆ ಆದಾಗ ಚಂದ್ರಗ್ರಹಣ ಆಗತ್ತೆ. ಹಾಗೆ ಎಲ್ಲ ಅಮಾವಾಸ್ಯೆಯಲ್ಲೂ ಸೂರ್ಯಗ್ರಹಣ ಆಗೋದಿಲ್ಲ. ಆ ಸರಳ ರೇಖೆಗೆ ಬಂದಾಗ 2 ಸಮತಲಗಳು ಸಂಧಿಸುವಂತಹ 2 ಪಾಯಿಂಟ್, ನಾನೊಂದಿಷ್ಟು ವಿಡಿಯೋ ಕೊಟ್ಟಿದ್ದೇನೆ, ನಿಮ್ಗೆ ಚಿತ್ರಗಳನ್ನು ಕೊಟ್ಟಿದ್ದೇನೆ. ಯಾಕೆ ನಮ್ಮ ಹಿರಿಯರು ಆ 2 ಪಾಯಿಂಟ್ ಅನ್ನ, ಆ 2 ಸಮತಲಗಳು ಸಂಧಿಸುವಂತಹ ಇಮ್ಯಾಜಿನರಿ ಪಾಯಿಂಟ್, ಆ ಪಾಯಿಂಟ್ಗಳನ್ನು ರಾಹು ಕೇತು ಅಂತ ಕರೆದ್ರು.
ಹಾಗಾಗಿ ಆ ಪಾಯಿಂಟ್ ಅಲ್ಲಿ ಚಂದ್ರ ಬಂದಾಗ ಚಂದ್ರಗ್ರಹಣ ಆಗತ್ತೆ, ಸೂರ್ಯಗ್ರಹಣ ಗ್ರಹಣ ಆಗತ್ತೆ ಎಂದು ಕರೆದ್ರು ಅಷ್ಟೇ. ಎರಡು ಸಮತಲ ಸಂಧಿಸುವಂತಹದ್ದು 6 ಡಿಗ್ರಿ ಓರೆ ಆದ್ದರಿಂದ ಎಲ್ಲ ಹುಣ್ಣಿಮೆಯಲ್ಲಿ ಆಗೋದಿಲ್ಲ, ಕೆಲವು ಹುಣ್ಣಿಮೆಯಲ್ಲಿ ಆಗತ್ತೆ, ಕೆಲವು ಹುಣ್ಣಿಮೆಗಳಲ್ಲಿ ಮಾತ್ರ ಈ ತರ ಚಂದ್ರಗ್ರಹಣ ಆಗತ್ತೆ, ಕಾಣಿಸ್ಕೊಳ್ಳುತ್ತೆ. ಈ ಸರಿ ವಿಶೇಷ ಏನು ಅಂತ 1 ಗಂಟೆ 43 ನಿಮಿಷ. ಹೌದು, ಈ ಶತಮಾನದಲ್ಲಿ ಅತ್ಯಂತ ದೀರ್ಘ ಖಗ್ರಾಸ ಚಂದ್ರಗ್ರಹಣ, ದೀರ್ಘಾವಧಿಯಲ್ಲಿ ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇರುತ್ತೆ. ಖಗ್ರಾಸ ಆಗುದು ದೀರ್ಘ, ಇದು 1 ಗಂಟೆ 43 ನಿಮಿಷ, ಕೆಲವು ಸರಿ 15 ನಿಮಿಷವೂ ಆಗುದುಂಟು, ಅತಿ ಕಡಿಮೆ ಸಮಯದಲ್ಲಿ ಖಗ್ರಾಸ ಆಗುದುಂಟು. ಕಾರಣ ಇಷ್ಟೇ, ಈ ಚಂದ್ರ ಭೂಮಿಯ ಸುತ್ತು ಬರುವಂತಹ ಪಥ ಇದೆಯಲ್ಲ, ಆ ಪಥ ಅದು ನಾವು ಸರ್ಕ್ಯುಲರ್ ಪಥ ಅಂದರೆ ಏನು ಸರ್ಕ್ಯುಲರ್ ಕನ್ನಡ ಏನು ಹೇಳ್ತೀವಿ, ಅದನ್ನು ಸುತ್ತುವರಿಯುವಂತಹ ಪಥ ಇದೆಯಲ್ಲ, ಇದು ಸರ್ಕ್ಯುಲರ್ ಅಂತ ಹೇಳ್ತೇವೆ. ಅದು ದೀರ್ಘವೃತ್ತ ಪಥ, ಎಲಿಪ್ಟಿಕಲ್ ಪಾತ್, ಅದು ಸರ್ಕ್ಯುಲರ್ ಪಾತ್ ಅಲ್ಲ. ದೀರ್ಘವೃತ್ತ ಪಥದಲ್ಲಿ ಕೆಲವು ಸಾರಿ ಚಂದ್ರ ಸ್ವಲ್ಪ ಹತ್ತಿರ ಇರ್ತಾನೆ, ಕೆಲವು ಸಾರಿ ಚಂದ್ರ ದೂರ ಇರ್ತಾನೆ. ಈಗ ಸಮೀಪದ ದೂರ 3,56,000 ಕಿಲೋಮೀಟರ್, ಅದಕ್ಕೆ ಪೆರಿಜಿ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ. ದೂರದ ದೂರ 4,06,000 ಕಿಲೋಮೀಟರ್. ನಾಡಿದ್ದು ನಿಮ್ಮ ಬೈಟಲ್ಲಿ ಹೇಳಿದ್ದೀರಿ ನೀವು ಅತ್ಯಂತ ಸಮೀಪ ಬರ್ತಾನೆ, ತಪ್ಪು. ನಾಡಿದ್ದು ಚಂದ್ರ 4,06,000 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅವನ ಗಾತ್ರ ಚಿಕ್ಕದಾದ್ದರಿಂದ ಆ ಅಂಬ್ರ ಅಂತ ಹೇಳ್ತೇವೆ, ಆ ಗ್ರಹಣದ ಖಗ್ರಾಸ ಆಗುವಂತಹ ಜಾಗ, ಅದರೊಳಗಡೆ ಈ ಚಿಕ್ಕ ಚಂದ್ರ ಪಾಸ್ ಆಗುವುದು ಹೆಚ್ಚು ಹೊತ್ತಾಯ್ತು ಅಷ್ಟೇ. ಅವನು ನಾಡಿದ್ದು ಅವನು ಎಪೋಜಿ ಅಂದ್ರೆ ದೂರದ ದೂರ 4 ಲಕ್ಷದ ಎಕ್ಸಾಕ್ಟ್ಲಿ ನಾನು 4 ಲಕ್ಷದ ಎಷ್ಟು 6,000 ಕಿಲೋಮೀಟರ್ ದೂರದಲ್ಲಿದ್ದಾನೆ, ಅತ್ಯಂತ ದೂರದಲ್ಲಿದ್ದ ಇರ್ತಾನೆ. ಆ ದಿವಸ ಸಮೀಪ ಬರುವುದಿಲ್ಲ, ದೂರದಲ್ಲಿರ್ತಾನೆ, ಅವನ ಪಥದಲ್ಲಿ ದೂರದಲ್ಲಿರ್ತಾನೆ. ಹಾಗಾಗಿ ಆಗ ದೂರದಲ್ಲಿದ್ದಾಗ ಚಿಕ್ಕದಾಗಿ ಕಾಣ್ತಾನೆ ಚಂದ್ರ, ಹತ್ತಿರದಲ್ಲಿದ್ದಾಗ ದೊಡ್ಡದಾಗಿ ಕಾಣ್ತಾನೆ. ಆ ಚಿಕ್ಕ ಮೈಕ್ರೋ ಮೂನ್ ಅಂತ ಹೆಸರು, ಆ ಚಂದ್ರ ಪಾಸ್ ಆಗಲಿಕ್ಕೆ ಹೆಚ್ಚು ಸಮಯ ಸಿಕ್ತು. ಹಾಗಾಗಿ ಅದು ವಿಶೇಷ ಅಷ್ಟೇ. 1 ಗಂಟೆ 43 ನಿಮಿಷ ಅಷ್ಟೇ. ಅದರಲ್ಲಿ ಯಾವುದೇ ವಿಶೇಷ ಏನಿಲ್ಲ, ಅದರಲ್ಲಿ ಯಾವುದು ಏನೋ ತೊಂದರೆಗಳು ಏನೂ ಇಲ್ಲ, ಯಾವ ಕಂಟಕವೂ ಇಲ್ಲ. ನಿಮ್ಮ ಸ್ಟೇಟ್ಮೆಂಟ್ ಕಂಟಕ ಅಂತೂ ಖಂಡಿತ ಕಂಟಕ ಇಲ್ಲ, ಇದರಲ್ಲಿ ಯಾವ ಕಂಟಕವೂ ಜನಗಳಿಗಿಲ್ಲ. ಅದು ಅತ್ಯಂತ ಸುಂದರ ವಿದ್ಯಮಾನ, ನೋಡಿ ಖುಷಿ ಪಡ್ಬೇಕಾದಂಥದ್ದು ಪ್ರಕೃತಿ. ನೀವು ಸೂರ್ಯೋದಯ ನೋಡೋದಿಲ್ವೇ, ಚಂದ್ರೋದಯ ನೋಡೋದಿಲ್ವೇ? ಚಂದ್ರೋದಯ ಆಗುವಾಗ ಚಂದ್ರ ಎಷ್ಟು ಚಂದ ಕಾಣ್ತಾನೆ, ಸೂರ್ಯಾಸ್ತ ಆಗುವಾಗ ನಮ್ಮ ಮಲ್ಪೆ ಬೀಚಲ್ಲಿ ಚಂದ್ರ ಎಷ್ಟು ಚಂದ ಕಾಣ್ತಾನೆ, ನೋಡಿ ಖುಷಿ ಪಡೋದಿಲ್ವೇ? ಹಾಗೇನೆ ಗ್ರಹಣಗಳು ಸೂರ್ಯಗ್ರಹಣದಲ್ಲಿ ಬರೆ ಕಣ್ಣಲ್ಲಿ ನೋಡಬಾರದು, ಆದ್ರೆ ಚಂದ್ರಗ್ರಹಣ ಬರೆ ಕಣ್ಣಲ್ಲಿ ಆರಾಮಲ್ಲಿ ನೋಡಬಹುದು. ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳೋದಿಲ್ಲ. ಬರಿಗಣ್ಣಿನಿಂದ ಈ ಚಂದ್ರಗ್ರಹಣ ನೋಡೋದ್ರಿಂದ ಬರೀ ಕಣ್ಣಲ್ಲಿ ನೀವು ಚಂದ್ರನ ಮಾಮೂಲಿ ನೋಡೋದಿಲ್ವೇ? ಮಾಮೂಲಿ ದಿನಗಳಲ್ಲಿ ನೋಡೋದಕ್ಕಿಂತ ಗ್ರಹಣದ ವಿಶೇಷ ಏನಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳೋದಿಲ್ಲ. ಈಗ ಇಲ್ಲಿರುವ ಲೈಟ್ ನ ಬೆಳಕು ನನಗೆ ನೀವು ಅಡ್ಡ ಬಂದ್ರೆ ತಡೆಯೋದಿಲ್ಲ, ನಾನು ಕಾಣೋದಿಲ್ಲ, ಅಷ್ಟೇ ಆಗೋದು, ಇಷ್ಟೇ ಆಗೋದು. ಸೂರ್ಯನ ಬೆಳಕು ಆ ಕಾಲದಲ್ಲಿ ಚಂದ್ರನ ಮೇಲೆ ಬೀಳದ ಹಾಗೆ ಭೂಮಿ ತಡೆಯತ್ತೆ. ಏನು ಕಂಟಕ, ಎಷ್ಟು ಚಂದ ಇದು, ನೋಡಿ ಖುಷಿ ಪಡ್ಬೇಕಾದಾಗ ನೀವು ಹೆದರಿಸಿ ಹಾಗಾಗತ್ತೆ ನೀವಂತಲ್ಲ ಬೇಸರ ಮಾಡಬೇಡಿ, ಹಾಗಾಗತ್ತೆ ಯಾಕೆ ಹೇಳ್ತೀರಿ ನೀವು ಟಿವಿಯವರು? ಅಂದ್ರೆ ಕೆಲವು ಮಾಹಿತಿಗಳು ಸಿಗ್ತಾ ಇದೆ ಆತರ. ಎಂತದು ಇಲ್ಲ, ಎಂತ ಮಾಹಿತಿ ಸಿಗುತ್ತೆ ನನ್ನ ಕೇಳಿ ಮಾಹಿತಿ. ನೀವೇ ಹೇಳಿದ ಹಾಗೆ ವೈಜ್ಞಾನಿಕವಾಗಿ ನೀವು ಒಂದು ವೈಜ್ಞಾನಿಕ ರೀತಿಯಲ್ಲಿ ಹೇಳ್ಬೇಕಾದ್ರೆ ಈ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಏನಾದ್ರೂ ಬದಲಾವಣೆಗಳಾಗಬಹುದೇ ಈ ಒಂದು ಗ್ರಹಣ ಸಂಭವಿಸಿದಾಗ? ನೀವು ಹೇಳಿದಾಗೆ ಪ್ರಕೃತಿ ವಿಕೋಪಕ್ಕೆ ತಿರುಗಿದಾಗ ಈ ರೀತಿಯಾದ ಗ್ರಹಣಗಳು ಅಂದ್ರೆ ಪ್ರಕೃತಿಯ ಎಲ್ಲ ಇದು ಒಂದು ಪ್ರಕೃತಿಯ ರೀತಿ ನೀತಿಗಳಲ್ಲಿ ಆಗ್ತಾ ಇರೋದು ಅಂತ ಹೇಳಿದ್ರಿ. ಪ್ರಕೃತಿಯಲ್ಲಿ ಏನಾದ್ರೂ ಬದಲಾವಣೆಗಳು ನೈಸರ್ಗಿಕವಾಗಿ ಈ ತರ ಬದಲಾವಣೆಗಳಾಗಬಹುದೇ ಇದರಿಂದ? ಖಗ್ರಾಸ ಸೂರ್ಯಗ್ರಹಣ ಹೆಚ್ಚಂದ್ರೆ 7.5 ನಿಮಿಷ ಆಗತ್ತೆ. ಹಾಗಾದಾಗ ಸಡನ್ ಹಗಲಲ್ಲಿ ಕತ್ಲೆ ಆಗಿಬಿಡುತ್ತೆ. ಹಗಲಲ್ಲಿ ಗ್ರಹಣ ಆಗೋದು, ಸಡನ್ ಅಂತ ಕತ್ಲೆ ಆದ ಕೂಡಲೇ ಪ್ರಕೃತಿ ಪಕ್ಷಿಗಳಿಗೆ ಕತ್ಲೆ ಆಯ್ತು ಚಿಲಿಪಿಲಿ ಅವುಗಳ ಗೂಡು ಸೇರ್ಕೊಳ್ಳುವ ಸಮಯ, ಒಂದು ಕತ್ತಲೆ ಒಂದು ಅನುಭವ ಬರುತ್ತೆ. ಅದು ಚಂದ್ರಗ್ರಹಣದಲ್ಲಿ ಹಾಗೆ ಅಂತ ಇಲ್ಲ, ಕತ್ತಲೆಯಲ್ಲೇ ಆಗೋದ್ರಿಂದ ಈಗ ಹುಣ್ಣಿಮೆ ಚಂದ್ರನೇ ಚಂದ. ಆ ತಿಂಗಳು ಬೆಳಕಲ್ಲಿ ನಾವಿರ್ತೇವೆ. ಆ ಸಮಯದಲ್ಲಿ ಸ್ವಲ್ಪ ಬೆಳಕಿನ ಇಂಟೆನ್ಸಿಟಿ ಇತ್ತಲ್ಲ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಈಗ ಪಾಡ್ಯ ಬಿದಿಗೆ ತದಿಗೆ ಚೌತಿಯಲ್ಲಿ ಚಂದ್ರನ ಕಾಣೋದಿಲ್ವಾ, ಹಾಗೆ ಚಂದ್ರನ ಅಂಶ ಕಡಿಮೆ ಆಗ್ಬಿಟ್ಟು ಖಗ್ರಾಸ ಆಗುತ್ತೆ, ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಆ ಚಂದ್ರನಿಂದ ಬರುವಂತಹ ಹುಣ್ಣಿಮೆಯ ಬೆಳದಿಂಗಳು ಕಟ್ಟಾಗತ್ತೆ ಅಷ್ಟೇ ಅಂಶ ಬಿಟ್ರೆ ಅದರಲ್ಲಿ ಮತ್ತೇನು ವಿಶೇಷ ಏನಿಲ್ಲ, ಏನು ವಿಶೇಷ ಇಲ್ಲ. ಯಾವ ರೀತಿಯಾದ ವಿಶೇಷ ಇದರಲ್ಲಿ? ಇನ್ನು ನಾನು ನಿಮ್ಮ ಚಾನಲಲ್ಲೇ ಮಾತಾಡಿದ್ದೇನೆ ಒಂದು ಕಾಲದಲ್ಲಿ, ಏನಂದ್ರೆ ಆಗ ಹೇಳಿದೆ ಚಂದ್ರನ ಪಥ ದೀರ್ಘವೃತ್ತಾಕಾರದ ಪಥ, ಆದ್ದರಿಂದ ಅವನು ಈ ಪೆರಿಜಿ ಅಂತ ಸಮೀಪದ ದೂರಕ್ಕೆ ಬಂದಾಗ
3,54,000 ಬಂದಾಗ ನಿಮ್ಗೆ ದೊಡ್ಡದಾಗಿ ಕಾಣ್ತಾನೆ. ಅದಕ್ಕೆ ಸೂಪರ್ ಮೂನ್ ಅಂತ ಕರಿತೀವಿ ನಾವು. ಚಡಿ ಹುಣ್ಣಿಮೆಯೇ ಸೂಪರ್ ಮೂನ್, ದೊಡ್ಡದಾಗಿ ಚಂದ್ರ ಕಾಣ್ತಾನೆ. ಪೂರ್ಣ ಪ್ರಮಾಣದಲ್ಲಿ ಚಂದ್ರ ಕಾಣ್ತಾನೆ ನಮಗೆ. ಹುಣ್ಣಿಮೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಣೋದು. ಪೂರ್ಣ ಪ್ರಮಾಣದ ಕಂಡ್ರು ಸುಮಾರು 14 ಅಂಶ ದೊಡ್ಡದಾಗಿ ನಮಗೆ. ಈಗ ನೀವು ಹತ್ತಿರ ಬಂದಾಗ ನೀವು ದೊಡ್ಡದಾಗಿ ಕಾಣ್ತೀರಿ, ನೀವು ದೂರ ಇದ್ದಾಗ ನಮ್ಗೆ ಚಿಕ್ಕದಾಗಿ ಕಾಣ್ತೀರಿ. ಹಾಗೇನದು ಚಂದ್ರ ಹತ್ತಿರ ಬಂದಿರ್ತಾನೆ ಅವನ ಪಥದಲ್ಲಿ, ಆಗ ಸ್ವಲ್ಪ ದೊಡ್ಡದಾಗಿ ಕಾಣ್ತಾನೆ. ಸುಮಾರು 24% ಹೆಚ್ಚು ಇಂಟೆನ್ಸಿಟಿ ಕಾಣ್ತಾನೆ ಚಂದ್ರ. ಅದಕ್ಕೆ ಸೂಪರ್ ಮೂನ್ ಅಂತ ಕರಿತೇವೆ. ಅದೇ ದೂರ ಇದ್ದಾಗ ನಾಡ್ದು ಮೈಕ್ರೋ ಮೂನ್, ಅವನು 4,06,000 ಕಿಲೋಮೀಟರ್ ಇರ್ತಾನೆ. ಹಾಗೆ ಚಿಕ್ಕದಾಗಿ ಚಂದ್ರ ಹುಣ್ಣಿಮೆ ಚಂದ್ರ ಕಾಣ್ತಾನೆ. ಈಗ ಭರತ ಇಳಿತ ನಾವು ಟೈಡ್ಸ್ ಅಂತ ಹೇಳ್ತೀವಲ್ಲ, ಭರತ ಇಳಿತಕ್ಕೆ ಭೂಮಿ ಮತ್ತು ಚಂದ್ರರೇ ಕಾರಣ, ಗುರುತ್ವಾಕರ್ಷಣ ಶಕ್ತಿಯ ಕಾರಣ. ಭರತ ಇಳಿತ ಆಗ್ತಾ ಇರುತ್ತೆ. ನಮ್ಮ ಪೂರ್ಣಪದ್ಯದ ವಿದ್ಯಾರ್ಥಿಗಳು ಇದೇ ಒಂದು ಮಾಹಿತಿನ ಹಿಡ್ಕೊಂಡು ನಾವು ಭರತ ಇಳಿತ ಯಾವಾಗೆಲ್ಲ ವ್ಯತ್ಯಾಸ ಆಗುತ್ತೆ, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳು, ಸೂಪರ್ ಮೂನ್, ಮೈಕ್ರೋ ಮೂನ್ ಅಂತೆಲ್ಲ ನಮ್ಮ ಒಬ್ಬಳು ಹುಡುಗಿ ಬೈಂದೂರಿನವಳು ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾಳೆ. ಅಧ್ಯಯನ ಮಾಡಿ ನಮ್ಗೇನಾಗುತ್ತೆ ಅಂದರೆ ಸೂಪರ್ ಮೂನಲ್ಲಿ ಹತ್ತಿರ ಬಂದಿರ್ತಾನಲ್ಲ, ಆಗ ಸುಮಾರು 2 ಫೀಟ್ ಹೆಚ್ಚಾಗುವುದು. ನಾನು ಪತ್ರಿಕೆ ಕೊಟ್ಟಿದ್ದೇನೆ ಅದನ್ನು. 2 ಫೀಟ್ ನೀರು, ಭರತದ ನೀರಿನ ಮಟ್ಟ ಅಲ್ಲಿ ಬೇರತ್ತೆ 2 ಫೀಟ್ ಹೆಚ್ಚಾಗುವುದು ನಾವು ನೋಡಿದ್ದೇವೆ. ಅದು ಸೂಪರ್ ಮೂನಲ್ಲಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಮ್ಮ ಸಮುದ್ರ ಕಡಲ ತೀರದ ಎಲ್ಲ ಜನಗಳಿಗೆ ಗೊತ್ತುಂಟು. ಅದು ಭರತ ಇಳಿತದಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಬರೇ ಒಂದು 6 ಇಂಚು 10 ಇಂಚು 1 ಫೀಟ್ ಭರತ ಇಳಿತ ವ್ಯತ್ಯಾಸ ಆಗಬಹುದು. ಹಾಗೆ ಈ ಗ್ರಹಣ ಕಾಲದಲ್ಲಿ ಅದಾಗತ್ತೆ, ಏನು ಕಂಟಕ ಆಗುವಂಥದ್ದು ಏನಾಗತ್ತೆ, ಇದೆಲ್ಲವೂ ತಪ್ಪು ಮಾಹಿತಿ ಅಂತ ನಾನೊಬ್ಬ ಭೌತಶಾಸ್ತ್ರದ ವಿದ್ಯಾರ್ಥಿ. ವೈಜ್ಞಾನಿಕವಾಗಿ ನೀವು ಆ ರೀತಿ ಹೇಳ್ತೀರಾ? ವೈಜ್ಞಾನಿಕವಾಗಿ ನೀವು ಒಬ್ರು ಖಂಡಿತ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದ್ದರಿಂದ ಇದರ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ನೀವು ಈ ರೀತಿಯಾದ ಮಾಹಿತಿಯನ್ನ ಕೊಡ್ತೀರಾ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳು ಕೂಡ ಸಂಶೋಧನೆಯನ್ನ ನಡೆಸಿದಾಗ ಕೆಲವು ಎಫೆಕ್ಟ್ಗಳು ಆಗ್ಲಿದೆ ಚಂದ್ರಗ್ರಹಣದಿಂದ, ಏನಾದ್ರೂ ಕೆಲವೊಂದು. ನಾನು ತುಂಬಾ ಈಗ ಕೆಲವು ಸಾರಿ ಅವರು ವಿಜ್ಞಾನಿಗಳು ಅಂತ ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಾಸಾ ಅಂತ ಒಂದು ಶ್ರೇಷ್ಠವಾದ ಸಂಸ್ಥೆ, ಒಂದು ಪ್ರೌಢವಾದಂತಹ ವಿಜ್ಞಾನ ಸಂಸ್ಥೆಗಳು ಯಾರು ಸಹ ಈ ಚಂದ್ರಗ್ರಹಣದಲ್ಲಿ ಜನಗಳಿಗೆ ಈ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ದು ಎಲ್ಲೂ ಇಲ್ಲ. ನಾವು ಇದಕ್ಕೆ ತುಂಬಾ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಯಾಕಂದ್ರೆ ಸುಮಾರು ವರ್ಷ ಆಯ್ತು ಇದರ ಬಗ್ಗೆ ನೋಡ್ತಾ. ಯಾಕಂದ್ರೆ ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘವೂ ಉಂಟು. ನಾಡಿದ್ದು ನಾವು ಟೆಲಿಸ್ಕೋಪ್ ಅಲ್ಲಿ ಗ್ರಹಣ ತೋರಿಸ್ತೇವೆ ಜನಗಳಿಗೆ. ಆಕಾಶ ಕ್ಲೀನ್ ಇದ್ರೆ, ಮೋಡ ಇದ್ರೆ ಆಗುದಿಲ್ಲ, ಶುಭ್ರವಾಗಿದ್ರೆ ನಮ್ಮ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದಿಂದ ನಾವು ಅದನ್ನು ತೋರಿಸ್ತೇವೆ ಜನಗಳಿಗೆ. ಹಾಗೆ ಅದರಲ್ಲಿ ಏನು ವಿಶೇಷ ಇಲ್ಲ. ಆಗ ಬೆಳಕಿನ ಇಂಟೆನ್ಸಿಟಿ ಎಲ್ಲ ಅಧ್ಯಯನ ಮಾಡಬಹುದು, ಎಲ್ಲ ಮಾಡಬಹುದು. ಆಗ ಯಾವುದೇ ವಿಶೇಷವಾದಂತಹ ಅನುಭವ ಇಷ್ಟೊತ್ತರೆಗೆ ಸಂಶೋಧನೆಯಿಂದ ಬಂದಿಲ್ಲ, ಯಾವ ವಿಜ್ಞಾನಿಗಳಿಂದ ಬಂದಿಲ್ಲ. ಪ್ರೌಢವಾದಂತಹ ಸಂಶೋಧನೆಯಿಂದ ಆಗ ಬೇರೆ ಬೇರೆ ವಿಕೋಪಗಳಾಗತ್ತೆ ಅಂತ ಎಂದೂ ಬಂದಿಲ್ಲ. ಊಹಾಪೋಹಗಳು ಇರಬಹುದು ಅಷ್ಟೇ ನನಗೆ ಗೊತ್ತಿದ್ದ ಹಾಗೆ. ಈ ಒಂದು ಚಂದ್ರಗ್ರಹಣದಲ್ಲಿ ಚಂದ್ರ ಸಂಪೂರ್ಣವಾಗಿ ರಕ್ತವರ್ಣವಾಗಿ ಕಾಣ್ತಾನೆ ನಾವು ಮಾತುಗಳು ಕೇಳಿ ಬರ್ತವೆ. ಈ ತರ ರಕ್ತವರ್ಣ ಅಂದ್ರೆ ನಾವು ಎಣಿಸಿರ್ಬೋದು, ರಕ್ತವರ್ಣವಾಗಿ ಚಂದ್ರ ಕಂಡಾಗ ಕೆಲವರಿಗೆ ಇದರಿಂದ ಸಮಸ್ಯೆಗಳು ಉಂಟಾಗಬಹುದು, ಕೆಲವು ವನ್ಯ ಜೀವಿಗಳಿಗೆ, ಕೆಲವು ಜೀವ ಸಂಕುಲಗಳಿಗೆ ಇದರಿಂದ ಹಾನಿಗಳಾಗಬಹುದು, ಏನಾದ್ರೂ ಸಮಸ್ಯೆಗಳಾಗಬಹುದು ಅನ್ನೋ ಮಾತುಗಳು. ಆ ಶಬ್ದವನ್ನೇ ಹಾಕ್ಬಿಡ್ಬೇಕು. ನೀವು ಆಗ್ಲೇ ಹೇಳಿದ್ರೆ ನಾನು ಇದಕ್ಕೆ ರಕ್ತ ಚಂದ್ರಗ್ರಹಣ ಅಂತ ಹಾಗೆ ಹೇಳಬೇಡಿ ಅಂತ. ಅದು ಸ್ವಲ್ಪ ಕೆಂಪಾಗಿ ಕಾಣೋದಕ್ಕೆ ನಾನು ನಾಸದವ್ರು ಕೊಟ್ಟಂತ ಒಂದು ವಿಡಿಯೋ ಕೊಡ್ತೇನೆ ನಿಮಗೆ, ಅದು ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿ ಬೆಳಕು ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಈಗ ಸೂರ್ಯಾಸ್ತ ಆಗುವಾಗ ಸೂರ್ಯ ಕೆಂಪಾಗಿ ಕಾಣೋದಿಲ್ವೇ, ಚಂದ್ರೋದಯ ಆಗುವಾಗ ಹುಣ್ಣಿಮೆ ಚಂದ್ರ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಅದಕ್ಕೆ ಕಾರಣ ನನ್ನ ಭೂಮಿಯ ವಾತಾವರಣ, ಬೆಳಕಿನ ಚದುರುವಿಕೆ. ಆ ಬೆಳಕಿನ ಚದುರುವಿಕೆಯಿಂದಾಗಿ ಕೆಂಬಣ್ಣದ ಬೆಳಕು ಭೂಮಿಯ ವಾತಾವರಣದಿಂದ ಬೀಳೋದರಿಂದ ಸ್ವಲ್ಪ ಅಂಶ ಕೆಂಪಾಗಿ ಕಾಣ್ತಾನೆ. ಚಂದ್ರ ರಕ್ತವರ್ಣದ ಚಂದ್ರ, ಅಲ್ಲಿಂದ ಇದೆಲ್ಲ ತಪ್ಪು. ಅದು ಅಲ್ವೇ ಅಲ್ಲ. ಅದು ಸ್ವಲ್ಪ ಕೆಂಪಾಗಿ ಕಾಣ್ತಾನೆ ಅಷ್ಟೇ. ಅದು ನಾನು ನಿಮ್ಗೆ ಪ್ರಥಮವಾಗಿ ಹೇಳಿದೆ, ಈ ಗ್ರಹಣ ಮಾತ್ರ ಅಲ್ಲ, ಎಲ್ಲಾ ಚಂದ್ರ ಗ್ರಹಣದಲ್ಲಿಯೂ ಖಗ್ರಾಸ ಆದಾಗ ಸ್ವಲ್ಪ ಹೊತ್ತು ಚಂದ್ರ ಆ ಖಗ್ರಾಸ ಆದಾಗ ಕೆಂಪಾಗಿ ಕಾಣ್ತಾನೆ, ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಅದು ಪ್ರಕೃತಿಯ ವಿದ್ಯಮಾನ. ಅದು ಸೂರ್ಯಾಸ್ತ ಚಂದ್ರ ಸೂರ್ಯ ಹೇಗೆ ಕೆಂಪಾಗಿ ಕಾಣ್ತಾನೆ ಹಾಗೆ ಅದಲ್ಲೇನು ವಿಶೇಷ ಇಲ್ಲ. ಅದು ಪುನಃ ಈ ಚಂದ್ರಗ್ರಹಣದಲ್ಲಿ ರಕ್ತಚಂದ್ರ ಅಂತ ಹೇಳಬೇಕಾದಿಲ್ಲ. ಈ ಸಾರಿ ಅಷ್ಟು ರೆಡ್ಡಿಶ್ ಕಾಣೋದಿಲ್ಲ, ಯಾಕಂದ್ರೆ ವಾತಾವರಣದಲ್ಲಿ ಈಗ ನಮಗೆ ಸೂರ್ಯಾಸ್ತ ಆಗುವಾಗ ನಮ್ಮ ಮಲ್ಪೆ ಬೀಚಲ್ಲಿ ಈಗ ಕೆಂಪಾಗಿ ಕಾಣೋದಿಲ್ಲ, ಹ್ಯುಮಿಡಿಟಿ ಹೆಚ್ಚು ಉಂಟು, ಈಗ ಅಷ್ಟು ಕೆಂಪಾಗಿ ಕಾಣೋದಿಲ್ಲ. ಈ ಸಾರಿ ಕೆಂಪಾಗಿ ಕಾಣದೇ ಇರಬಹುದು. ಮಾಮೂಲಿ ಗ್ರಹಣಗಳಲ್ಲಿ ಕೆಂಪು ಕಾಣುವಷ್ಟು ಈ ಸಾರಿ ಕಾಣದೇ ಇರಬಹುದು, ಯಾಕಂದ್ರೆ ಹ್ಯುಮಿಡಿಟಿ ಹೆಚ್ಚಿದೆ ಇವಾಗ, ಹಾಗಾಗಿ ಹಾಗೆ ಕಾಣದೇ ಇರಬಹುದು. ಖಂಡಿತವಾಗಿಯೂ ರಕ್ತವರ್ಣದ ಚಂದ್ರ ಅದರಿಂದ ಅಂತ ಹೇಳಬೇಕಾದ್ದೇ ಇಲ್ಲ. ಆ ಸ್ಟೇಟ್ಮೆಂಟೇ ನನಗೆ ಸರಿಯಾಗಿ ಕಾಣೋದಿಲ್ಲ, ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಅದು ರಕ್ತವರ್ಣ ಅಂತ ಹೇಳೋದಕ್ಕಿಂತ ತಾಮ್ರವರ್ಣದ ಚಂದ್ರ ಅಂತ ಒಂದ್ಸಾರಿ ಲೇಖನ ಬರೆದಿದ್ದೆ ನಾನು. ತಾಮ್ರವರ್ಣದ್ದು ಹಾಗೆ ಕಾಣ್ತಾನೆ, ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ಕಪ್ಪಾದಂತಹ ಚಂದ್ರ ಸ್ವಲ್ಪ ತಾಮ್ರವರ್ಣದಲ್ಲಿ ಕಾಣ್ತಾನೆ. ಅದಕ್ಕೆ
ಅದೇ ಕಾರಣ ಹಾಗೆ ರಕ್ತವರ್ಣ ಅಂತ ಬಿಟ್ಟು ಹೇಳಬೇಡಿ. ಜನರಿಗೆ ಅದು ಮತ್ತಷ್ಟು ಒಂದು ಭಾವುಕತೆಗೆ ಉದ್ವೇಗಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಏನೂ ಆಗೋದಿಲ್ಲ, ಅದರಿಂದ ಏನೂ ಆಗೋದಿಲ್ಲ, ಸಮಸ್ಯೆ ಇಲ್ಲ ಅಂತ. ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂದ್ರೆ ಏನು ಸರ್? ನಾನೊಂದು ನನ್ನ ಸ್ಲೈಡ್ಸ್ ಅನ್ನು ತೋರಿಸಿದ್ದೇನೆ. ಅದರಲ್ಲಿ ಏನು ಎರಡು ಸಮತಲಗಳಾಗ ಹೇಳಿದೆ ನಿಮಗೆ. ಹೌದು, ಈ ಎರಡು ಸಮತಲಗಳು ಸಂಧಿಸುವಂತಹ ಎರಡು ಬಿಂದುಗಳು. ಎರಡು ಸಮತಲಗಳು ಒಂದೇ ಕಾಲದಲ್ಲಿ ಸಂಧಿಸುವಂತಹ ಬಿಂದು ಅಲ್ಲ, ಎರಡು ಸಮತಲ ಇರುತ್ತೆ. ಈ ಸಮತಲ ಒಂದರೊಳಗೆ ತಂದ್ರೆ ನೀವು ಇಲ್ಲೊಂದು ಪಾಯಿಂಟ್ ಸಂಧಿಸುತ್ತೆ. ಆ ಎರಡು ಪಾಯಿಂಟ್ಗಳನ್ನು ನಾವು ಏನು ಒಂದು ರಾಹು ಒಂದು ಕೇತು ಅಂತ ಹೇಳ್ತೇವೆ. ಈ ಸಾರಿ ಒಂದು ಪಾಯಿಂಟ್ ಕೇತು ಅಂತ ಹೇಳುವ ಒಂದು ಪಾಯಿಂಟ್ ಹತ್ತಿರ ಗ್ರಹಣ ನಡೀತಾ ಇದೆ. ಕೇತುಗ್ರಸ್ತ ಅಂತ ಹೇಳ್ತಾರೆ. ಅಲ್ಲಿ ಯಾರು ಕೇತು ಇಲ್ಲ, ರಾಹು ಇಲ್ಲ, ಅದೆರಡು ಇಮ್ಯಾಜಿನರಿ ಪಾಯಿಂಟ್ಸ್ ಇನ್ ಸ್ಪೇಸ್. ಚಂದ್ರನ ಪಥದಲ್ಲಿ, ಭೂಮಿಯ ಸುತ್ತ ಬರುವಂತಹ ಚಂದ್ರನ ಪಥದಲ್ಲಿ ಭೂಮಿಯ ಪಥ ಚಂದ್ರನ ಪಥ ಸಂಧಿಸುವಂತಹ ಒಂದು ಎರಡು ಪಾಯಿಂಟ್ ಅಲ್ಲಿ ಇರುವಂತಹ ಇಮ್ಯಾಜಿನರಿ ಪಾಯಿಂಟ್ಸ್. ಅದು ಒಂದು ಪಾಯಿಂಟ್ ಅದಷ್ಟೇ, ಅಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಈ ಬಾರಿ ಚಂದ್ರಗ್ರಹಣ, ಈ ವರ್ಷದಲ್ಲಿ 2ನೇ ಸಲ ಚಂದ್ರಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಾದದ್ದು. ನಾನು ನಿಮ್ಗೆ ಹಾಗೆ ಹೇಳಿದೆ, 2000ರಿಂದ 2100ರವರೆಗೆ 230 ಗ್ರಹಣ ಆಗತ್ತೆ. ಈ ವರ್ಷವೇ 2010ರಿಂದ 2020ರವರೆಗೆ 10 ಖಗ್ರಾಸ ಚಂದ್ರಗ್ರಹಣ ಆಗತ್ತೆ. ಈ 10 ವರ್ಷದ ಅವಧಿ ಒಳಗೆ 10 ವರ್ಷ 10 ಆಗುತ್ತೆ. ಕಳೆದ 2000ರಿಂದ 2010ರಲ್ಲೂ 10 ಖಗ್ರಾಸ ಚಂದ್ರಗ್ರಹಣ ಆಗಿತ್ತು. ಏನ್ ದೊಡ್ಡ ವಿಶೇಷ? ಪ್ರತಿ ವರ್ಷ ಕೆಲವು ವರ್ಷ 2 ಬರಬಹುದು, ಕೆಲವು ವರ್ಷ 1 ಇರಬಹುದು, ಕೆಲವು ವರ್ಷ ಗ್ರಹಣ ಇಲ್ಲದೆ ಇರಬಹುದು, ಹಾಗಾಗುತ್ತೆ. ಆದ್ರೆ ಇದು ಮಾಮೂಲಿ, ಚಂದ್ರಗ್ರಹಣ ಆಗುದು ಮಾಮೂಲಿ, ಇದರಲ್ಲಿ ದೊಡ್ಡ ವಿಶೇಷ ಏನೂ ಇಲ್ಲ. ಆಕಾಶಕಾಯಗಳಲ್ಲಿ, ನಕ್ಷತ್ರ ಪುಂಜಗಳಲ್ಲಿ ಏನಾದ್ರೂ ಈ ಚಂದ್ರಗ್ರಹಣ ದೀರ್ಘಾವಧಿಯಾಗಿ ಆಗ್ತಾ ಇರೋದ್ರಿಂದ ಕೆಲವು ಘರ್ಷಣೆಗಳು ಉಂಟಾಗ್ತವೆ ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ಆಕಾಶದ ನಕ್ಷತ್ರಗಳು ಗ್ರಹಗಳಲ್ಲಿ ಎಷ್ಟೆಷ್ಟು ದೂರ ಇದ್ದಾವೆ, ಎಲ್ಲಿ ಘರ್ಷಣೆ ಆಗತ್ತೆ? ಅಡ್ಡ ಬಂದಾಗ ಎಲ್ಲಿ ಅಡ್ಡ ಬರುತ್ತೆ? ಚಂದ್ರ ಸಮೀಪ ಇದ್ದಾನೆ, ಸೂರ್ಯ ಭೂಮಿ 15 ಕೋಟಿ ಹೇಳಿದೆ ನಾನು. ಚಂದ್ರ ಬರೇ ಭೂಮಿಯಿಂದ 3,84,000 ಕಿಲೋಮೀಟರ್, ತುಂಬ ಹತ್ತಿರ. ಮಂಗಳ ಗ್ರಹ ತುಂಬಾ ದೂರದಲ್ಲಿದೆ. ಆದ್ರೆ ನಾಡ್ದೊಂದು ಬಾರಿ ಚಂದ ಇದೆ, ಏನು ನೋಡ್ಲಿಕ್ಕೆ ಖುಷಿ ಪಡಬಂತದ್ದು ಏನಂದ್ರೆ, ನಾಡ್ದು ಹುಣ್ಣಿಮೆ ಚಂದ್ರ ಇದ್ದಾನಲ್ಲ, ಅವನ ಪಕ್ಕದಲ್ಲಿ ಮಂಗಳ ಗ್ರಹ ಕಾಣುತ್ತಾನೆ. ಚಂದ್ರನ ಪಕ್ಕದಲ್ಲಿ ಮಂಗಳ ಗ್ರಹ ತೊಡೆದಾಗ ಕಾಣುತ್ತೆ. ಯಾಕಂದ್ರೆ ನಾಡ್ದು ಮಾರ್ಸ್ ಅಪೋಸಿಷನ್ ಅಂತ ಹೇಳ್ತೇವೆ. ಅದು ಮಂಗಳನ ಹುಣ್ಣಿಮೆ, ಸುಮಾರು 15 ತಿಂಗಳಿಗೆ ಒಮ್ಮೆ ಮಂಗಳ ಗ್ರಹ ಇಡೀ ರಾತ್ರಿ ಕಾಣುತ್ತೆ. ಸೂರ್ಯಾಸ್ತ ಅದು ಕೂಡ ಮಂಗಳ ಗ್ರಹ ಕಾಣುತ್ತೆ, ಉದಯ ಆಗತ್ತೆ ಪೂರ್ವದಲ್ಲಿ, ಇಡೀ ರಾತ್ರಿ ಕಾಣುತ್ತೆ. ಅದಕ್ಕೆ ನಾವು ಅಪೋಸಿಷನ್ ಅಂತ ಹೇಳ್ತೇವೆ. ಅದು 15 ತಿಂಗಳಿಗೆ ಒಮ್ಮೆ ಆಗುವಂತಹದ್ದು. ನಾಡ್ದು ಆಗ್ತಾ ಇದೆ. ನಾಡ್ದು ಹುಣ್ಣಿಮೆ ದಿವಸ ಚಂದ್ರನ ಪಕ್ಕದಲ್ಲಿ, ಅದರ ಚಿತ್ರವನ್ನು ತೋರಿಸಿದ್ದೇನೆ, ಅದರಲ್ಲಿ ಚಂದ್ರನ ಪಕ್ಕದಲ್ಲಿ ಮಂಗಳ ಗ್ರಹ ಕಾಣುತ್ತೆ. ಬಾಯಿ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಅದು ಹಾಗಾಗಿ ಅಲ್ಲಿ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಕಾಣುತ್ತೆ ನಾನು. ಏನಂದ್ರೆ ಅದರಲ್ಲಿ ವಿಶೇಷ ಎಂತ ಇಲ್ಲ, ದೂರ ಮಂಗಳ ಗ್ರಹ ಎಷ್ಟು ದೂರ ಉಂಟು, ಘರ್ಷಣೆ ಆಗುದು ಹೇಗೆ? ಚಂದ್ರ ಸಮೀಪ ಇದ್ದಾನೆ. ಮಂಗಳ ಗ್ರಹವೇ ಸೂರ್ಯನಿಂದ 24 ಕೋಟಿ, ಗುರುಗ್ರಹ 74 ಕೋಟಿ, ನಂತರ ಶನಿ ಗ್ರಹ 144 ಕೋಟಿಗಳು, ಅವರೆಲ್ಲ ತುಂಬ ದೂರದಲ್ಲಿ. ಘರ್ಷಣೆ ಬರಲಿಕ್ಕೆ ಏನು ಅವಕಾಶವಿಲ್ಲ, ಚಂದ್ರ ಸಮೀಪ ಇದ್ದಾನೆ. ಅಲ್ಲಿ ಯಾವುದು ಇದೆಲ್ಲ ನಾನು ಹೇಳಿದ ಗ್ರಹ. ನಮ್ಮ ಸೂರ್ಯ ಒಂದು ನಕ್ಷತ್ರ, ನಕ್ಷತ್ರಗಳು ಎಷ್ಟು ದೂರ ಇದ್ದಾವೆ ಗೊತ್ತುಂಟಾ? ಒಬ್ಬೋ ದೇವರೇ, ಎಷ್ಟು ಕೋಟಿ 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 ಕಿಲೋಮೀಟರ್ ದೂರದಲ್ಲಿದ್ದಾವೆ. ಅಲ್ಲಿ ಯಾವ ಘರ್ಷಣೆಗೆಲ್ಲ ಅವಕಾಶವಿಲ್ಲ, ಘರ್ಷಣೆ ಆಗುವುದೂ ಇಲ್ಲ. ಚರ್ಚೆಯನ್ನು ಮುಂದುವರಿಸೋಣ ಸರ್. ಚಂದ್ರಗ್ರಹಣದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ. ಡಾಕ್ಟರ್ ಎ ಪಿ ಭಟ್ ನಮ್ಮ ಜೊತೆ ಇರ್ತಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಬೇಗ ವಾಪಸ್ ಬರ್ತೇವೆ. ವಿರಾಮದ ಬಳಿಕ ರಕ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ಡಾಕ್ಟರ್ ಎ ಪಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಗ್ರಹಣದ ಕುರಿತಾಗಿ ವೈಜ್ಞಾನಿಕವಾಗಿ ಅವರು ಹೇಳೋ ಪ್ರಕಾರ ಯಾವುದೇ ರೀತಿಯ ಕಂಟಕನೂ ಇಲ್ಲ, ಏನೂ ಇಲ್ಲ, ಇದೆಲ್ಲ ಬರೀ ಕಟ್ಟುಕತೆ, ಮೂಢನಂಬಿಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೂರ್ಯ ಮತ್ತು ಚಂದ್ರಗ್ರಹಣಗಳಾಗಿರ್ಬೋದು ಅಥವಾ ಸೂರ್ಯಗ್ರಹಣಗಳಾಗಿರ್ಬೋದು, ಇದು ಕೇವಲ ಪ್ರಕೃತಿಯಿಂದ ನಡೆಯುವಂತಹ ವಿದ್ಯಮಾನವೇ ಹೊರತು ಇದರಲ್ಲಿ ಯಾವುದೇ ರೀತಿಯ ಕಂಟಕನೂ ಇಲ್ಲ, ದೋಷನೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್, ವೈಜ್ಞಾನಿಕವಾಗಿ ನೀವು ಹೇಳಿದ ರೀತಿಯಲ್ಲೇ ಹೋಗ್ಬೇಕು ಅಂತಂದ್ರೆ, ಸೂರ್ಯಗ್ರಹಣವಾದಾಗಲೂ ಕೂಡ ಸಮಸ್ಯೆಗಳು ಎದುರಾಗಿವೆ. ಸೂರ್ಯಗ್ರಹಣದ ಟೈಮಲ್ಲಿ ಕೂಡ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಹಾಗಾಗಿ ಸೂರ್ಯಗ್ರಹಣಕ್ಕೂ ಮತ್ತು ಚಂದ್ರಗ್ರಹಣಕ್ಕೂ ಇರುವ ವ್ಯತ್ಯಾಸಗಳಾದ್ರೂ ಏನು? ಈಗ ಗ್ರಹಣ ಕಾಲದಲ್ಲಿ ಏನೋ ಒಂದು ಘಟನೆ ನಡೀತು ಅಂತ ಹೇಳಿ ಅದಕ್ಕೆ
ಅದಕ್ಕೆ ಮಿಕ್ಸ್ ಮಾಡಿಬಿಟ್ರು. ಓಹೋ, ಇದು ಚಂದ್ರಗ್ರಹಣ ಆದ್ದರಿಂದ ಇದು ಸೂರ್ಯಗ್ರಹಣ ಅಂದರೆ ಈ ಘಟನೆ ನಡೀತು ಅಂತ. ಪ್ರಕೃತಿಯಲ್ಲಿ ನಮ್ಮ ಭೂಮಿಯಲ್ಲಿ ಎಷ್ಟೆಷ್ಟೋ ಘಟನೆಗಳು, ಮೊನ್ನೆ ನೆರೆ ಬಂತು, ಮೊನ್ನೆ ಕೊಚ್ಚಿ ಹೋಯಿತು, ಮೊನ್ನೆ ಎಲ್ಲೇ ಒಂದು ಆಕ್ಸಿಡೆಂಟ್ ಆಯಿತು, ಮರ ಬಿತ್ತು, ಹೀಗೆ ಇದು ತುಂಬ ಬಿರುಗಾಳಿ ಬಂತು, ಭೀಕರ ಬರಗಾಲ ಬಂತು, ಹೀಗೆಲ್ಲ ಬರ್ತಾ ಇದೆ. ಅದಕ್ಕೂ ಗ್ರಹಣಗಳಿಗೂ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಗ್ರಹಣಕ್ಕೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ಈಗ ಸೂರ್ಯಗ್ರಹಣವನ್ನೇ ಮಾತಾಡೋಣ ಬೇಕಾದ್ರೆ. ಸೂರ್ಯಗ್ರಹಣ ಆಗ ಹೇಳಿದೆ ತಮಗೆ ನಾನು, ಏನಂದ್ರೆ ಆ ಕತ್ತಲಾಗ್ಬಿಡುತ್ತೆ ಹಗಲಲ್ಲಿ. ಒಂದ್ಸರಿ ಸಡನ್ ಅಂತ ಖಗ್ರಾಸ ಆದ ಕೂಡಲೇ ನಕ್ಷತ್ರಗಳು ಕಾಣ್ತವೆ. ರಾತ್ರಿ ನಕ್ಷತ್ರಗಳು ಕಾಣುವ ನಕ್ಷತ್ರಗಳು ಹಗಲಲ್ಲಿ ಕಂಡುಬಿಡ್ತವೆ. ಅಷ್ಟು ಕತ್ತಲಾಗ್ಬಿಡುತ್ತೆ. ಸೂರ್ಯನನ್ನು ಸಂಪೂರ್ಣ ಮರೆ ಮಾಚಿ ಬಿಡ್ತಾನೆ ಚಂದ್ರ. ಅದ್ಭುತವಾಗಿರುತ್ತದು. ಆ ಮರೆ ಮಾಚಿದಾಗ ನಮಗೆ ಸೂರ್ಯ ಕಾಣೋದೇ ಇಲ್ಲ. ಹಾಗಾಗಿ ಆ ಸಮಯದಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲಲ್ಲ, ಆಗ ಅದೇ ವಿಶೇಷ ಅಷ್ಟೇ ಅರ್ಥದಲ್ಲಿ ಹೊಸ್ತೇನು ಆಗೋದಿಲ್ಲ, ಏನು ವಿಶೇಷ ಆಗೋದಿಲ್ಲ. ಆದರೆ ಸೂರ್ಯಗ್ರಹಣವೂ ಸಹ ಒಂದು 100 ವರ್ಷದಲ್ಲಿ 220, 230 ಗ್ರಹಣಗಳಾದ್ರೂ ಖಗ್ರಾಸ ಸೂರ್ಯಗ್ರಹಣ ಆದ ಅದು ಇಡೀ ಭೂಮಿ ಕಾಣೋದಿಲ್ಲ. ಚಂದ್ರಗ್ರಹಣ ಆದರೆ ಇಡೀ ಭೂಮಿ ಕಾಣುತ್ತೆ, ಸೂರ್ಯಗ್ರಹಣ ಇಡೀ ಭೂಮಿ ಕಾಣೋದಿಲ್ಲ. ಬರೇ 180 ಕಿಲೋಮೀಟರ್ ವ್ಯಾಪ್ತಿಯ ಒಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಕಾಣೋದು. ಅದು ವಿಶೇಷ, ಅದು ನೋಡ್ಲಿಕ್ಕೆ ಚಂದ. ಸೂರ್ಯಗ್ರಹಣಗೋಸ್ಕರ ವಿಜ್ಞಾನಿಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಖಗ್ರಾಸ ಸೂರ್ಯಗ್ರಹಣ ಆದರೆ ಬೇಕೆಂಬಷ್ಟು ಸೂರ್ಯಗ್ರಹಣ ಸಿಗೋದಿಲ್ಲ. ಒಂದು 10 ವರ್ಷದಲ್ಲಿ 20 ವರ್ಷದಲ್ಲಿ 1 ಅಥವಾ 2 ಖಗ್ರಾಸ ಸೂರ್ಯಗ್ರಹಣ ಸಿಗಬಹುದು. ಅದು ವಿಶೇಷ ಸೂರ್ಯಗ್ರಹಣ. ನಾನು ಆಗ ನಿಮ್ಗೆ ಇದನ್ನು ಹೇಳಿದ್ದೇನೆ ನೋಡಿ. ಅಲ್ಲಿ ಬಂದಾಗ ಆ ಭೂಮಿಯ ಪದರ ನಮ್ಮ ಭಾಗ್ಯದು ಭೂಮಿಗೆ ವಾತಾವರಣ ಉಂಟಲ್ಲ, ಅಲ್ಲಿ ಬರುತ್ತೆ. ಈಗ ನೋಡಿ ಚಂದ್ರ ನೋಡಿ, ಭೂಮಿಯ ವಾತಾವರಣದ ಬೆಳಕಿದೆಯಲ್ಲ, ಈಗ ಇದನ್ನೇ ಸ್ಪಷ್ಟ ತೋರಿಸ್ತಾರೆ ಅವರು. ಇದನ್ನು ನಾಸಾದ ವಿಡಿಯೋ ಇದು. ಆ ಭೂಮಿಯ ಆ ಪದರದ ಬೆಳಕಿದೆಯಲ್ಲ, ಅದು ಬೆಂಡಾಗಿ ಚಂದ್ರ ಕೆಂಪಾಗಿ ಕಾಣೋದು. ಅವರು ಬೇರೆದಕ್ಕೆ ಹೋದ್ರು, ಅದು ಕಾಣುತ್ತೆ. ಹಾಗೆ ಸೂರ್ಯಗ್ರಹಣದಲ್ಲಿ ಕೆಲವೇ ಕಾಲ ನಮಗೆ ಕಾಣೋದದು 7.5 ನಿಮಿಷ ಮಾತ್ರ, ಅದು ವಿಶೇಷ. ಹಾಗಾಗಿ ಅದರಲ್ಲಿ ಏನಂದ್ರೆ ಯಾವಾಗಲೂ ಕಾಣೋದಿಲ್ಲ. ಚಂದ್ರಗ್ರಹಣ ಯಾವಾಗಲೂ ಕಾಣುತ್ತೆ, ಪ್ರತಿ ವರ್ಷ ಉಂಟು. ಸೂರ್ಯಗ್ರಹಣ ಯಾವಾಗಲೂ ಕಾಣೋದಿಲ್ಲ. ನಾಡ್ದು ನಮಗೊಂದು ಒಳ್ಳೆ ಅವಕಾಶ ಉಂಟು, ನಮ್ಮ ಉಡುಪಿ, ಮಂಗಳೂರು, ಕರ್ನಾಟಕದವರಿಗೆಲ್ಲ ನೋಡಿ. ಅಲ್ಲಿ ಬೆಳಕು ಚಂದ್ರ ಕಾಣಿ ನೋಡಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೇವೆ ನೋಡಿ. ಆ ಕೆಂಪು ಬಣ್ಣದ ಬೆಳಕು ಚಂದ್ರನ ಮೇಲೆ ಬಿದ್ದು, ಬಿಳಿ ಬೆಳಕಲ್ಲಿ ಕೆಂಪು ಬಣ್ಣ ಉಂಟು, ಹೆಚ್ಚು ಕೆಂಪಣ್ಣ ಬಿದ್ದು ಅದು ನಮಗೆ ಚಂದ್ರ ಕೆಂಪಾಗಿ ಕಾಣೋದಷ್ಟೇ. ಅಲ್ಲಿ ಏನು ಕೆಂಪು ಬಣ್ಣವೋ ರಕ್ತವೋ ಉಕ್ಕುವುದೇನಿಲ್ಲ. ಸೂರ್ಯನ ಕೆಂಪು ಬಣ್ಣದ ಬಣ್ಣ ಹೆಚ್ಚು ಬೀಳುತ್ತಾಗ ಹಾಗೆ ಚಂದ್ರ ಕೆಂಪಾಗಿ ಕಾಣ್ತಾನೆ. ಅದು ನಾಸಾದವರು ಪ್ರಕಟ ಮಾಡಿದಂತಹ ವಿಡಿಯೋದು. ಸೂರ್ಯಗ್ರಹಣದಲ್ಲಿ ಆ ರೀತಿ 7.5 ನಿಮಿಷದಲ್ಲಿ ಆ ಖಗ್ರಾಸ ಆಗತ್ತೆ ಅಂತ ಹೇಳಿದ್ನಲ್ಲ, ಆಗ ಅದು ಬೇಕಾದ್ರೆ ಸಿಗುದಿಲ್ಲ. ಕೆಲವು ಸರಿ ಖಗ್ರಾಸ ಸೂರ್ಯಗ್ರಹಣ, ಕೆಲವು ಸರಿ ಕಂಕಣ ಸೂರ್ಯಗ್ರಹಣ. ನಾಡಿದ್ದು ಡಿಸೆಂಬರ್ 19, 2019 ಡಿಸೆಂಬರ್ 26ರಂದು ನಮಗೆ ಕಂಕಣ ಸೂರ್ಯಗ್ರಹಣ ಇದೆ. ಅದೊಂದು ಚಾನ್ಸ್ ನಮಗೆ. ಈ ಗ್ರಹಣಗಳನ್ನು ವಿದ್ಯಾರ್ಥಿಗಳಿಗೆ ಗ್ರಹಣ ಕಾಲದಲ್ಲಿ ಅವರನ್ನೆಲ್ಲ ಶಾಲೆಯಲ್ಲಿ ಕೂಡಿ ಹಾಕಿ ರಜೆ ಕೊಟ್ಟು ಮಾಡ್ತಾರೆ. ಚಂದ್ರಗ್ರಹಣ ನೋಡ್ಬೇಕು ಮಕ್ಕಳು. ಸೂರ್ಯಗ್ರಹಣವನ್ನು ಉಪಕರಣದಿಂದ ನೋಡ್ಬೇಕು, ಬರೀ ಕಣ್ಣಲ್ಲಿ ನೋಡಬಾರ್ದು. ಅದಕ್ಕೋಸ್ಕರ ನಮ್ಮ ಪೂರ್ಣಪ್ರಜ್ಞ ಹವ್ಯಾಸ ಖಗೋಳ ವೀಕ್ಷಕರ ಸಂಘದಿಂದ ಒಂದು ಚಿಕ್ಕ ಉಪಕರಣ ಮಾಡಿದ್ದೇವೆ ನಾವು. ಹೌದು, ಈಗ 1 ವರ್ಷ ಆಯ್ತಷ್ಟೇ, ಈಗ ಇನ್ನು 1 ವರ್ಷ ಉಂಟು. ಅಷ್ಟರ ಒಳಗಡೆ ಪ್ರತಿ ಶಾಲೆಯಲ್ಲಿಯೂ ಒಂದು ಚಿಕ್ಕ ಉಪಕರಣದಿಂದ ಸೂರ್ಯನ ಬಿಂಬವನ್ನು ಅವರ ಗೋಡೆ ಮೇಲೆ ಹಾಯಿಸಿ, ಗ್ರಹಣ ಪ್ರಾರಂಭ, ಗ್ರಹಣ ಅಂತ್ಯ ಎಲ್ಲ ನೇರ ಸೂರ್ಯ ನೋಡಬಾರದು, ಗ್ರಹಣ ಆದ ನೋಡಿ ಮಕ್ಕಳು ಖುಷಿ ಪಡಬೇಕು ಅಂತ ಒಂದು ಪಿನ್ ಹೋಲ್ ಕ್ಯಾಮರಾ ಮಾಡಿದ್ದೇವೆ. ಅದನ್ನು ವಿತರಿಸ್ತೇವೆ. ಇನ್ನೊಂದು 7-8-10 ತಿಂಗಳು ಉಂಟು. ಡಿಸೆಂಬರ್ 26, 2019 ಅದು 1.5 ವರ್ಷ ಉಂಟು. ಆದರೆ ಅದು ಅದ್ಭುತವಾದ ಮತ್ತೆ ಬೇಕಾದ್ರೆ ಸಿಗೋದಿಲ್ಲ. ಇದೆಲ್ಲ ಆಗ ತಮಗೆ ಹೇಳಿದೆ ನಾನು, ಪ್ರಕೃತಿಯ ಒಂದು ಸುಂದರ ವಿದ್ಯಮಾನ. ಬ್ಯೂಟಿ, ಇಟ್ಸ್ ಬ್ಯೂಟಿ ಆಫ್ ನೇಚರ್. ಪ್ರಕೃತಿ ಅದ್ಭುತ ಇದು, ನೋಡಿ ಖುಷಿ ಪಡ್ಬೇಕು. ಎಲೆ ಹಸಿರಾಗಿರೋದು ನಮ್ಮ ಭಾಗ್ಯ. ಸೂರ್ಯ ಕೆಂಪಾಗಿ ಕಾಣೋ ಸಂಜೆ ಹೊತ್ತು ನಮ್ಮ ಭಾಗ್ಯ. ಯಾಕೆ? ನಮಗೆ ವಾತಾವರಣ ಇರೋದರಿಂದ. ನೀವು ಈಗ ಮಂಗಳ ಗ್ರಹದ ಮೇಲೆ ಹೋಗಿ ನಿಂತ್ಕೊಂಡು ಸೂರ್ಯನ ನೋಡಿ, ಚಂದ್ರನ ಮೇಲೆ ನಿಂತು ಸೂರ್ಯನ ನೋಡಿ, ನಿಮಗೆ ಬೋರ್ ಆಗುತ್ತೆ. ನಮ್ಮ ಸೂರ್ಯ ಹೀಗೆ ಕಾಣೋದೇ ಇಲ್ಲ. ನಮ್ಮ ಸೂರ್ಯಾಸ್ತ ಆಗುವಾಗ ಕೆಂಪು ಬಣ್ಣದ ಸೂರ್ಯ ಇಲ್ಲವೇ ಇಲ್ಲ. ಈ 7 ಬಣ್ಣಗಳಿಲ್ಲ, ಈ ನೀಲ ಆಕಾಶ ಇಲ್ಲ, ಅಲ್ಲಿ ಇಡೀ ಆಕಾಶ ಕಪ್ಪ ಕಾಣುತ್ತೆ, ನಿಮಗೆ ಬೋರ್ ಆಗುತ್ತೆ. ನಮ್ಮ ಭೂಮಿಯ ಭಾಗ್ಯ, ನಮ್ಮ ಭಾಗ್ಯ ಇದು ಪ್ರಕೃತಿಯ ಸೌಭಾಗ್ಯ ನಮಗೆ ಕೊಟ್ಟದ್ದು, ಪ್ರಕೃತಿ ಕೊಟ್ಟದ್ದು. ನೋಡಿ ಖುಷಿ ಪಡ್ಬೇಕಷ್ಟೇ ಹೊರತು ಇದರಲ್ಲಿ ಗ್ರಹಣ ಆಗುವಾಗ ಆ ಬೆಳಕು ಅದರ ಮೇಲೆ ಬೀಳುತ್ತಲ್ವಾ, ಅದು ಕೆಂಪ ಕಾಣುತ್ತಲ್ಲ, ಫೈನ್, ಓಕೆ ಫೈನ್. ಓಹೋ, ಸೂರ್ಯನ ಬೆಳಕು ಮರೆ ಮಾಚಿದ್ರು ಪ್ರಕೃತಿ ತನ್ನಿಂದ ಒಂದು ಕೆಂಪು ಬಣ್ಣವನ್ನು ಕಳಿಸಿ ಚಂದ್ರನ ಕಾಣೋ ಹಾಗೆ ಮಾಡ್ತಾಳೆ. ಪ್ರಕೃತಿಯ ವಾತಾವರಣ ಇರೋದ್ರಿಂದ ನಮ್ಮ ವಾತಾವರಣ ಕಾರಣ ಅದಕ್ಕೆ. ಇಸ್ ಬ್ಯೂಟಿ ಆಫ್ ನೇಚರ್. ಖಂಡಿತ, ಬೇರೆ ಶಬ್ದವೇ ಇಲ್ಲ. ನಂತರ ಅದ್ಭುತದ ವಿದ್ಯಮಾನ ಇದು. ಇದನ್ನು ಮಕ್ಕಳಿಗೆ ತಿಳಿಸಬೇಕಾಗತ್ತೆ. ಇನ್ನು ಅದು ಯಾವುದೇ ಆಗತ್ತೆ ಈಗತ್ತೆ ಅಂತ ಹೇಳೋದಕ್ಕೆ ಎಕ್ಸ್ಪೆರಿಮೆಂಟಲಿ ಇಟ್ ಇಸ್ ನಾಟ್ ಪ್ರೂವ್ಡ್. ವೈಜ್ಞಾನಿಕವಾಗಿ ಪ್ರೂವ್ ಆಗಿದಾ?
ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಇಲ್ಲ ಆಗಿಲ್ಲ. ಅದಕ್ಕೆ ಆ ಶಬ್ದಗಳೆಲ್ಲ ಬೇಡ, ರಕ್ತ ವರ್ಣ ಅಂತ ಬೇಡ, ತಾಮ್ರ ವರ್ಣ ಅಂತ ಹಾಕಿ ಅಂತ ಹೇಳಿದ್ರು. ಈ ಒಂದು ವಿದ್ಯಮಾನಕ್ಕೆ ಸ್ಕ್ಯಾಟರಿಂಗ್ ಅಂತ ಹೇಳ್ತಾರೆ, ಚೆದುರುವಿಕೆ. ಆಗ ಚೆದುರುವಿಕೆ ಅಂದ್ರೆ ಏನ್ ಸರ್ ಅದ್ರ ಬಗ್ಗೆ? ಅದು ಈಗ ಆಕಾಶ ನೀಲಿಯಾಗಿ ಯಾಕೆ ಕಾಣುತ್ತೆ? ಇದು ನಮ್ಮ ಸಿ ವಿ ರಾಮನ್ರಿಗೆ ಬಂದ ಪ್ರಶ್ನೆ. ಎಲೆ ಹಸಿರಾಗಿ ಯಾಕೆ ಕಾಣುತ್ತೆ? ಆಕಾಶ ನೀಲಿಯಾಗಿ ಯಾಕೆ ಕಾಣುತ್ತೆ? ಸೂರ್ಯಾಸ್ತ ಆಗುವಾಗ ಚಂದ್ರ ಸೂರ್ಯ ಕೆಂಪಾಗಿ ಯಾಕೆ ಕಾಣ್ತಾನೆ? ನೀವು ಸೂರ್ಯಾಸ್ತ ಆಗುವಾಗ ಎಲ್ಲ ಮೋಡಗಳನ್ನು ನೋಡಿ, ಕಪ್ಪಿದ್ದ ಮೋಡು ಕೆಂಪಾಗಿ ಕಾಣುತ್ತೆ. ಅದಕ್ಕೆಲ್ಲ ಬೆಳಕಿನ ಚೆದರುವಿಕೆ ಕಾರಣ. ಬೆಳಕು ಈಗ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನಿಂದ ಹೊರಟಂತಹ ಬಿಳಿ ಬೆಳಕು, ನಾವು ಅದಕ್ಕೆ ಕಾಂಪೋಸಿಟ್ ಲೈಟ್ ಅಂತ ಹೇಳ್ತೇವೆ. ಎಲ್ಲ 7 ಬಣ್ಣಗಳು ಒಟ್ಟಿಗಿರೋದು. ಅದು ಹೆಚ್ಚು ಹೊತ್ತು ನಮ್ಮ ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ಬೇರೆಲ್ಲ ಬೆಳಕುಗಳು ಅಂದರೆ ನೀಲಿ ಹೆಚ್ಚು ಸ್ಕ್ಯಾಟರ್ ಆಗಿ ಹೋಗುತ್ತೆ, ಚದರಿ ಹೋಗುದು, ನೀಲಿ ಹೋಗುತ್ತೆ, ಗ್ರೀನ್ ಆಗತ್ತೆ, ಎಲ್ಲವೂ ಹೋಗುತ್ತೆ. ಉಳಿಯೋದು ಕೆಂಪು ಬೆಳಕು. ಸೂರ್ಯನಿಂದ ಬರುವ ಬೆಳಕು ನಮ್ಮ ಭೂಮಿಗೆ ತಲುಪೋದು ಕೆಂಪು ಬೆಳಕು ಮಾತ್ರ. ಹಾಗೆ ನಮಗೆ ಸೂರ್ಯ ಕೆಂಪಾಗಿ ಕಾಣೋದು. ಈಗ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಹೊತ್ತಿಗೆ ಸೂರ್ಯ ಕೆಂಪಾಗಿ ಕಾಣೋದು ಯಾಕಂದ್ರೆ ಸೂರ್ಯನ ಬೇರೆಲ್ಲ ಬೆಳಕುಗಳು ಚದರಿ ಹೋಗಿರ್ತವೆ. ಯಾರು ಚದರಿಸೋದು? ಭೂಮಿಯ ವಾತಾವರಣದ ಕಣಗಳು. ನಾನು ಅದನ್ನು ಹೇಳಿದ್ದು. ಒಂದು ಈ ಭೂಮಿ ತಾಯಿ ಇದ್ದಾಳಲ್ಲ, ಅವಳು ಎಷ್ಟು ಒಳ್ಳೆಯವಳು ಗೊತ್ತುಂಟಾ? ಮಕ್ಕಳೇ, ಈ ಭೂಮಿಯಲ್ಲಿರುವಂತಹ ಸಸ್ಯ ರಾಶಿ, ಪ್ರಾಣಿ ರಾಶಿ, ನಾವುಗಳು ಚೆನ್ನಾಗಿ ಬದುಕಿ ಅಂತ ಅವಳೊಂದು ಕಂಬಳಿ ಹೊದ್ಕೊಂಡಿದ್ದಾಳೆ. ಈ ಚಳಿಗೆ ನೀವು ಕಂಬಳಿ ಹೊದ್ಕೊಳ್ಳೋದಿಲ್ಲ. ಏನದು ಕಂಬಳಿ? ವಾತಾವರಣ. 500,000 ಕಿಲೋಮೀಟರ್ ದಪ್ಪದ ಕಣಗಳ ಒಂದು ಪ್ರವಾಹ ಭೂಮಿಗೆ ಹೊಂದ್ಕೊಂಡಿದೆ. ಇದನ್ನು ನಾನು ಕಂಬಳಿ ಅಂತ ಕರೆಯೋದು. ಈ ವಾತಾವರಣ ಇರೋದರಿಂದ ನಮಗೆ ಈ ಬ್ಯೂಟಿ. ಆ ವಾತಾವರಣದ ಕಣಗಳು ಬಿದ್ದ ಬೆಳಕನ್ನು ಚದುರಿಸೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಯಾಕೆ? ನೀಲಿ ಬೆಳಕು ಚದರಿ ಹೋಗಿದೆ, ಕಣಗಳಿಂದ ಚದುರಿಸೋದು, ಬಿದ್ದ ಬೆಳಕು ಚದರಿ ಹೋಗೋದು. ಆದರೆ ಕೆಂಪು ಬೆಳಕನ್ನು ಚದುರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅವುಗಳ ಕಣಗಳ ಗಾತ್ರ ಕಾರಣ. ಹಾಗಾಗಿ ನಮಗೆ ಕೆಂಪು ಬೆಳಕು ಸೂರ್ಯನಿಂದ ಬರುತ್ತೆ, ಸೂರ್ಯ ಕೆಂಪಾಗಿ ಕಾಣ್ತಾನೆ. ಕೆಂಪಾದವು ಎಲ್ಲ ಕೆಂಪಾದವು, ಹಸುರಿದ್ದ ಗಿಡ ಮರ ಬಳ್ಳಿ ಎಲ್ಲ ಕೆಂಪಾದವು, ಹೂವೆಲ್ಲ ನಿತ್ತಾರ ಸುರಿದಂಗ ಕೆಂಪಾದವು. ಪ್ರಕೃತಿಯ ಬ್ಯೂಟಿ ನೋಡಿ ಕವಿ ಹಾಗೆ ಹೇಳಿದ್ದು. ನೀ ನೋಡದೆ ಹೇಳಿದ್ರೆ ಹೀಗಲ ಹಾಗೆ ಭೂಮಿಯ ವಾತಾವರಣದ ಕಣಗಳು ಈ ಕಡೆ ಸೂರ್ಯನ ಬೆಳಕು ಬಿದ್ದಿರುತ್ತೆ, ಚಂದ್ರನ ಮೇಲೆ ಸೂರ್ಯನ ಬೆಳಕು ನೇಳೆ ಬೀಳುವುದಿಲ್ಲ. ಆದ್ರೆ ಇಲ್ಲಿದ್ದ ವಾತಾವರಣ ಕಣಗಳು ಚದುರಿಸ್ತವೆ. ಚದುರಿಸಿದ ಬೆಳಕು ನಿಮ್ಮ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಚದುರಿಸ್ತವೆ. ಚದುರಿಸಿದಾಗ ಕೆಂಬಣ್ಣ ಮಾತ್ರ ಚಂದ್ರನ ಮೇಲೆ ಬಿದ್ದು ಚಂದ್ರ ಕೆಂಪಾಗಿ ಕಾಣೋದು. ಚಂದ್ರ ಕೆಂಬಣ್ಣ ಬೀಳುವ ಹಾಗೆ ಮಾಡೋದು ಭೂಮಿಯ ಕಣಗಳು. ಸೂರ್ಯನ ಬೆಳಕು ಬೆಳೆಸ್ಲಿಕ್ಕೆ ಆಗೋದಿಲ್ಲ, ಭೂಮಿ ತಡೆದಿದೆ. ಭೂಮಿಯ ವಾತಾವರಣ ಒಂದು 500 ಕಿಲೋಮೀಟರ್ ದಪ್ಪದ ಒಂದು ಕಂಬಳಿ ಉಂಟು ಅಂತ ಹೇಳಿದ್ನಲ್ಲ, ಆ ಕಣಗಳು ಚದುರಿಸೋದ್ರಿಂದ ಚಂದ್ರನ ಮೇಲೆ ಕೆಂಬಣ್ಣ ಬೀಳತ್ತೆ, ಚಂದ್ರ ಕೆಂಪಾಗಿ ಕಾಣ್ತಾನೆ. ತುಂಬಾ ಕೆಂಪೇನಲ್ಲ, ಅಯ್ಯೋ ಕೆಂಪಾಗಿ ಕಾಣುತ್ತೆ ನೋಡಬಾರ್ದು ಅಂತ ತಿಳ್ಕೋಬೇಡಿ. ನನಗೆ ತಾಮ್ರವರ್ಣದ ಚಂದ್ರ ಅಂತ ಹೇಳಿದ್ ನಾನು, ರಕ್ತವರ್ಣ ಅಲ್ಲ, ತಾಮ್ರವರ್ಣ. ಸ್ವಲ್ಪ ಈಗ ಖಗ್ರಾಸಾಗಿ ಕಪ್ಪಾಯ್ತು ಚಂದ್ರ, ಕಪ್ಪಾಯ್ತಲ್ಲ ಅಂತ ಹೇಳುವಾಗ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ನಾಳೆ ಸ್ವಲ್ಪ ಚಿಕ್ಕದೇ ಚಂದ್ರ, ಅವನು ದೂರ ಇದ್ದಾನಲ್ಲ, ನಾಳೆ ದೊಡ್ಡ ಚಂದ್ರ ಅಲ್ಲ, ನಾಳೆ ಸೂಪರ್ ಮೂನ್ ಅಲ್ಲ, ನಾಡ್ದು ಮೈಕ್ರೋ ಮೂನ್, 4,06,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹಾಗೆ ಒಂದು ವಿಶೇಷವೇನಿಲ್ಲ, ಹೆದರುವ ಅಗತ್ಯವೇ ಇಲ್ಲ. ಎಲ್ಲಾ ಚಂದ್ರಗ್ರಹಣಕ್ಕಿಂತಲೂ ನಾಡಿದ್ದು ಸ್ವಲ್ಪ ಹೆಚ್ಚು ಹೊತ್ತು ಒಂದು ಬಿಟ್ರೆ ಚಂದ್ರನಿಂದ ದಡವಾಗಿ ಕಾಣೋದಿಲ್ಲ. ಚಂದ್ರ ತುಂಬಾ ಕೆಂಪು. ನಂಗೆ ಡೌಟು, ಈಗ ಮಳೆಗಾಲ ಆದ್ರಿಂದ ಮೋಡ ಇಲ್ಲದೇ ಇದ್ರೂ ನಮ್ಮ ಸೌತ್ಕೇಂದ್ರದವ್ರಿಗೆ ಖಂಡಿತ ಚಂದ್ರ ಈಗ ನಿನ್ನೆ ಚಂದ್ರ ಕಾಣಲಿಲ್ಲ. ಇನ್ನು ನಮ್ಮ ಮಳೆ ಮೋಡಗಳು ತಡಿತಾ ಇದ್ದಾವೆ, ಆದ್ರೆ ಚಂದ್ರ ಕಂಡ್ರೂ ಚಂದ್ರ ದೊಡ್ಡದಾಗಿಯೂ ಕಾಣೋದಿಲ್ವಾ, ಅಷ್ಟು ಕೆಂಪಾಗಿ ಕಾಣ್ಲಿಕ್ಕಿಲ್ಲ. ಚದುರುವಿಕೆಗೆ ಹೇಳಿದ್ನಲ್ಲ, ಚದುರುವಿಕೆ ಅಂತ ಹೇಳಿ ಮೋಡದ ಕಣಗಳು ಇದ್ದರದಿಂದ ಅಷ್ಟು ಬೆಳಕು ಚದುರೋದಿಲ್ಲ. ಹಾಗೆ ಮಾಮೂಲಿಯಾಗಿ ಸ್ವಲ್ಪ ತಾಮ್ರದ ವರ್ಣದಲ್ಲಿ ಸ್ವಲ್ಪ ಮಬ್ಬಾಗಿ ಕಂಡಾನಷ್ಟೇ, ತುಂಬಾ ಹೆದರಬೇಕಾದಿಲ್ಲ. ಈ ಗ್ರಹಣದ ಕಾಲಾವಧಿಯಲ್ಲಿ ಸಮುದ್ರ ಸ್ನಾನ ಸರ್ವೋತ್ತಮ ಅಂತ ಹೇಳ್ತಾರೆ, ನಿಮ್ಗೆ ತಿಳಿದಿರ್ಬೋದು ಸಮುದ್ರ ಸ್ನಾನದ ಬಗ್ಗೆ. ಚಂದ್ರನಿಗೂ ಸಮುದ್ರದ ಅಲೆಗಳಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹಲವು ಕವಿಗಳು ಹಿಂದೆನೆ ಹೇಳಿಬಿಟ್ಟಿದ್ದಾರೆ. ಈ ಕುರಿತಾಗಿ ಸಮುದ್ರ ಸ್ನಾನ ಮಾಡೋದ್ರಿಂದ ಸರ್ವೋತ್ತಮ ಹೇಗೆ ಆಗ್ತದೆ? ಚಂದ್ರಗ್ರಹಣಕ್ಕೂ ಸಮುದ್ರ ಸ್ನಾನಕ್ಕೂ ಏನಿದೆ ಸಂಬಂಧ? ಈಗ ಪ್ರಕೃತಿಯ ಒಂದು ಸುಂದರ ವಿದ್ಯಮಾನ. ನೀನು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಮಲಗಬೇಡ ಅಂತ. ಈಗ ನೋಡಿ, ನೀವು ನನ್ನ ಕಾರ್ಯಕ್ರಮ ಕರೆದ್ರಿ, ನಾನು ಸ್ವಲ್ಪ ಟಿಫಿನ್ ಮಾಡಿ ಒಂದಷ್ಟೇ. ಯಾಕೆ ಹೇಳಿ? ನನ್ನ ಮೈಂಡ್ ಫ್ರೆಶ್ ಇರಬೇಕು. ನೀವು ಕೇಳೋ ಪ್ರಶ್ನೆಗೆ ಸಡನ್ ಅಂತ ಪ್ರಶ್ನೆ ಕೇಳ್ತೀರಾ, ಐ ಮಸ್ಟ್ ಬಿ ಅಲರ್ಟ್ ರಿಗಾರ್ಡಿಂಗ್ ಸಬ್ಜೆಕ್ಟ್ ಅಂತ. ನಾನು ಅಲರ್ಟ್ ಇರಬೇಕಾದ್ರೆ ಕಡಿಮೆ ಊಟ ಮಾಡಬೇಕು. ನಮ್ಮ ಹಿರಿಯರು ತುಂಬಾ ಜಾಣರು. ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮಲಗಬೇಡ ಪುಣ್ಯಾತ್ಮ,
ಬಿ ಫ್ರೆಶ್ ಐಸೆ. ಫ್ರೆಶ್ ಇರೋದು ಹೇಗೆ? ನಾನು ಕೆಲಸ ನಮ್ಮ ಸ್ಟೂಡೆಂಟ್ಸ್ ಹೇಳ್ಬಂಟು, ಸ್ವಲ್ಪ ಸ್ನಾನ ಮಾಡಿ ಬನ್ನಿ ಮಕ್ಕಳೇ. ತುಂಬ ಓದುವಾಗ ಸಂಜೆಯೂ ಸಹ ಸೆಕೆಗಾಲದಲ್ಲಿ ಮನೆಗೆ ಹೋಗ್ಬಿಟ್ಟು ಒಂದು ಶುದ್ಧ ತಣ್ಣೀರು ಸ್ನಾನ ಮಾಡಿ 4 ಗಂಟೆ ಚಂದ ಓದೋಕ್ಕಾಗತ್ತೆ ಅಂತ ನನ್ನ ಮಕ್ಕಳಿಗೆ ಹೇಳೋದುಂಟು. ನೀವೊಂದು ಸಾರಿ ಸ್ನಾನ ಮಾಡಿದಾಗ ಅದು ಸೌತ್ ಕೇಂದ್ರದಲ್ಲಿ ಬಾಡಿ ವಿಲ್ ಬಿ ಫ್ರೆಶ್. ಹಾಗಾಗಿ ಸ್ನಾನ ಮಾಡಿ ಅಂತ ಹೇಳಿದ್ದು ಬಿ ಫ್ರೆಶ್ ಐಸೆ. ಫ್ರೆಶ್ ಆಗಿ ನೋಡಿ ಪ್ರಕೃತಿಯ ವಿದ್ಯಮಾನವನ್ನ ಎಂಜಾಯ್ ಮಾಡೋ, ಇಷ್ಟು ಚೆನ್ನಾಗಿದೆ ಅದು ಅಂತ ನಮ್ಮ ಹಿರಿಯರು ಹೇಳಿರಬೇಕು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮಲಗಬೇಡ ನೀನು, ಸ್ವಲ್ಪ ಕಡಿಮೆ ಫುಡ್ ತಗೊಂಡು ಊಟ ಮಾಡೋ. ಅದನ್ನು ಆ ದೃಷ್ಟಿಯಿಂದ ಬಂದಿರಬಹುದು ಅಷ್ಟೇ. ಅಂತೂ ಅದು ಬ್ಯೂಟಿ ಆಫ್ ನೇಚರ್. ಆದ್ದರಿಂದ ನೀನು ಅದನ್ನು ನೋಡಿದ್ರು ಮರಿಬೇಡ, ಸ್ವಲ್ಪ ಫ್ರೆಶ್ ಆಗಿರೋ. ನಿಂಗೆ ಡೈಲಿ ಸಿಗೋಲ್ಲ, ಅದು ನಿತ್ಯ ಸಿಗೋಲ್ಲ ನಿಂಗೆ. ಈ ರೀತಿಯಾದ ನೋಡಿ ಖುಷಿ ಪಡಯ್ಯ, ನೋಡಿ ಇದ್ರ ಬಗ್ಗೆ ಆಲೋಚನೆ ಮಾಡಿ ನೀನು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಹಿರಿಯರು ಹಾಗೆ ಹೇಳಿರಬಹುದು ಅಂತ ನಂಗೆ ಅನ್ಸುತ್ತೆ. ಹಾಗಾದ್ರೆ ಈ ಚಂದ್ರಗ್ರಹಣದಿಂದ ಪೂರ್ಣ ಪ್ರಮಾಣವಾಗಿ ಏನು ಕೂಡ ಸಮಸ್ಯೆ ಇಲ್ಲ ಅಂತ ನೀವು ಈಗಾಗಲೇ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ಪೂರ್ಣ ಪ್ರಮಾಣ ಅಲ್ಲ, ಯಾವ ಪ್ರಮಾಣದಲ್ಲಿ ಯಾವುದೇ ವಿಶೇಷ ಇಲ್ಲ, ಯಾವುದೇ ರೀತಿ ವಿಶೇಷ, ಕೇವಲ ಇದು ಪ್ರಾಕೃತಿಕ ಇದು ಮಾಮೂಲಿ ಚಂದ್ರಗ್ರಹಣವೇ. ಅದರಲ್ಲಿಯೂ ಚಂದ್ರ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾನೆ, ದೂರ ಇರ್ತಾನೆ ಆ ದಿವಸ. ಮಾಮೂಲಿ ಚಂದ್ರಗ್ರಹಣದಲ್ಲಿ ಏನೆಲ್ಲ ಆಗುತ್ತೋ ಅಷ್ಟೇ ಆಗೋದಷ್ಟೇ, ವಿಶೇಷ ಏನೂ ಇಲ್ಲ. ಹಾಗಾದ್ರೆ ವರ್ಷ ಕಾಲದಲ್ಲಿ ಬರುವಂತ ಈಗ ಪ್ರತಿ ದಿವಸ ಸಂಜೆ ಸೂರ್ಯ ಕೆಂಪಾಗಿ ಕಾಣೋದಿಲ್ವೇ, ಹಾಗೇನೆ ವರ್ಷದಲ್ಲಿ ಬರೋದು 1-2 ಚಂದ್ರಗ್ರಹಣ. ಈ ಸಾರಿ ಏನಂದ್ರೆ ಅವ ದೂರದಲ್ಲಿರೋದ್ರಿಂದ ಒಂದು ಕೆಲವು ನಿಮಿಷ ಹೆಚ್ಚಾಗುತ್ತೆ, 1 ಗಂಟೆ 43 ನಿಮಿಷ ಅಷ್ಟೇ ಬಿಟ್ರೆ. ಇದು ಹೌದು, ಈ ಶತಮಾನದಲ್ಲಿ ಅತ್ಯಂತ ದೀರ್ಘಾವಧಿಯ ಖಗ್ರಾಸ ಚಂದ್ರಗ್ರಹಣ. ತುಂಬಾ ದೀರ್ಘಾವಧಿ, ಈ 100 ವರ್ಷದಲ್ಲಿ ಇದೆ, ಇವತ್ತಿದೆ ವಿಶೇಷ ಅಷ್ಟೇ. ಮತ್ತೆ ಇದರಿಂದ ಯಾವುದೇ ಅಡುಕು ತೊಡಕುಗಳಿಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ಒಟ್ಟಾರೆಯಾಗಿ ನೀವು ವೀಕ್ಷಕರಿಗೆ ಹೇಳಬೇಕು ಅಂತ ಆದ್ರೆ ಯಾವ ರೀತಿಯಾದ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀರಾ ಈ ಪೂರ್ಣ ಪ್ರಮಾಣದ ಚಂದ್ರಗ್ರಹಣದ ಕುರಿತಾಗಿ? ಜನರಿಗಿರುವಂತಹ ಕೆಲವು ಅನುಮಾನಗಳಿದೆ ತುಂಬಾ. ಚಂದ್ರಗ್ರಹಣ ಅಂತ ಅಲ್ಲ, ಸೂರ್ಯಗ್ರಹಣ ಅಂತಲ್ಲ, ಗ್ರಹಣ ಅಂತ ಬಂದಾಗಲೇ ಕೂಡ ಅನುಮಾನಗಳು ಹುಟ್ಟಿ ಹಾಕೊಳ್ತವೆ ಸಾಮಾನ್ಯವಾಗಿ. ಇದರಿಂದ ಏನೋ ಕೆಲವರು ಮೂಢನಂಬಿಕೆಗಳು ಜಾಸ್ತಿ. ಈಗ ಇತ್ತೀಚಿನ ಕಾಲಾವಧಿಗಳಿಗೆ ಕೆಲವು ಕಡಿಮೆ ಮೂಢನಂಬಿಕೆಗಳು, ಆದ್ರೂ ಕೂಡ ಹಲವರಲ್ಲಿ ಇದ್ದೇ ಇದೆ ಮೂಢನಂಬಿಕೆಗಳು. ಹಾಗಾಗಿ ಅವರು ನಂಬ್ತಾರೆ ತುಂಬಾ. ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಇದರಿಂದ ಏನೋ ಸಮಸ್ಯೆ ಇದೆ, ಇದರಿಂದ ಏನೋ ಕಂಟಕ ಇದೆ, ನಮ್ಮ ರಾಶಿ, ನಮ್ಮ ನಕ್ಷತ್ರ, ಇದರಲ್ಲಿ ಏನಾದ್ರೂ ನಮಗೆ ಸಮಸ್ಯೆ ಬರ್ತದೆ ಅಂತ. ಆದ್ರೆ ನೀವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಯಾವ ರೀತಿಯಾದ ಒಂದು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ತೀರಿ ಈ ಗ್ರಹಣದ ಬಗ್ಗೆ? ಮಾತಲ್ಲಿ ಹೇಳೋದಾದ್ರೆ ಇದು ಒಂದು ಪ್ರಕೃತಿಯ ಸುಂದರ ವಿದ್ಯಮಾನ, ಬ್ಯೂಟಿ. ಹಾಗಾಗಿ ಇದರಲ್ಲಿ ತೊಂದರೆ ಆಗೋದಕ್ಕಿಂತ ಚಿಂತನೆ ಮಾಡಬೇಕಾದಂಥ ವಿಚಾರ. ನಾನಾಗ ಭೂವಿನ ಪಥ, ಚಂದ್ರನ ಪಥ ಎಲ್ಲ ಹೇಳಿದೆ, ತುಂಬ ಆಲೋಚನೆ ಮಾಡಬೇಕಾದಂಥ ವಿಚಾರ, ಚಿಂತನೆ ಮಾಡುವಂಥ, ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಒಂದು ಸಮಯ ಕಾಲ. ಹಾಗಾಗಿ ಇದರಲ್ಲಿ ಯಾವ ತೊಂದರೆಯೂ ಆಗೋದಿಲ್ಲ. ವರ್ಷಕ್ಕೆ 1-2 ಚಂದ್ರಗ್ರಹಣ ಬರುತ್ತೆ. ಆ ಬರುವ ಚಂದ್ರಗ್ರಹಣದಲ್ಲಿ ಇದೊಂದು ಬಂತು. ಇದು ಸ್ವಲ್ಪ ದೀರ್ಘ ಆಗಿದೆ ಅಷ್ಟೇ. ಹಾಗೆ ಚಂದ್ರಗ್ರಹ ಎಲ್ಲ ಚಂದ್ರಗ್ರಹಣದಲ್ಲಿಯೂ ಖಗ್ರಾಸ ಆದಾಗ ಚಂದ್ರ ಕೆಂಪಾಗಿ ಸ್ವಲ್ಪ ಕಾಣ್ತಾನೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟೇವೆ ನಾವಾಗ. ಹಾಗಾಗಿ ಇದರಲ್ಲಿಯೂ ಸ್ವಲ್ಪ ಕೆಂಪಾಗಿ ಕಾಣ್ತಾನೆ. ರಕ್ತ ಚಂದ್ರಗ್ರಹಣ ಅಲ್ಲ, ತಾಮ್ರ ಚಂದ್ರಗ್ರಹಣ, ಸ್ವಲ್ಪ ತಾಮ್ರ ಬಣ್ಣದಲ್ಲಿ ಕಾಣ್ತಾನೆ. ಈ ಸರಿ ಸ್ವಲ್ಪ ದೂರ ಇರೋದರಿಂದ ಸ್ವಲ್ಪ ಹೆಚ್ಚು ಸಮಯ ಆಗ್ತಾನೆ. ಯಾವುದೇ ರೀತಿಯ ಅಂಜಿಕೆ, ಭಯ ಯಾವುದೂ ಬೇಡ. ಯಾವುದೇ ಅನಾಹುತಗಳೇನೂ ಆಗೋದಿಲ್ಲ. ಮಾಮೂಲಿ ಚಂದ್ರಗ್ರಹಣದ ಹಾಗೆ ಇದೊಂದು ಮಾಮೂಲಿ ಚಂದ್ರಗ್ರಹಣ. ವೈಜ್ಞಾನಿಕವಾಗಿ ಈಗ ಅದಕ್ಕೂ ಕೂಡ ಚಂದ್ರನನ್ನ ಬರಿಗಣ್ಣಿನಿಂದ ನೋಡಬಹುದು ನೀವು. ಆರಾಮದಲ್ಲಿ ಹುಣ್ಣಿಮೆ ದಿವಸ ನಾವು ಹುಣ್ಣಿಮೆ ಹೋಳಿಗೆ ಊಟ ಮಾಡೋದಿಲ್ವೇ, ಹುಣ್ಣಿಮೆ ಬೆಳಕಲ್ಲಿ ಚಂದ್ರ ನೋಡಿ ಖುಷಿ ಪಡೋದಿಲ್ವೇ, ಹಾಗೆ ಆರಾಮದಲ್ಲಿ ಚಂದ್ರ ನೋಡಬಹುದು. ಕಣ್ಣಿಗೆ ಯಾವ ತೊಂದರೆಯೂ ಇಲ್ಲ. ಗ್ರಹಣ ಕಾಲದಲ್ಲಿ ಬೆಳಕು ಕಡಿಮೆ ಆಗೋದ್ರಿಂದ ಎಷ್ಟೇ ವಿಷಯ ಬಿಟ್ಟರೆ ಕತ್ತಲು ಜಾಸ್ತಿ ಆವರಿಸಿರೋದ್ರಿಂದ ಸೂರ್ಯಗ್ರಹಣದ ಒಂದು ಎಚ್ಚರಿಕೆ ವಹಿಸಬೇಕು. ಅದು ಏನಂದ್ರೆ ಖಗ್ರಾಸ ಸೂರ್ಯಗ್ರಹಣ ಆಗ ಕತ್ತಲಾಗ್ಬಿಡತ್ತೆ. ಕತ್ತಲಾದಾಗ ನನ್ನ ಕಣ್ಣಿನ ಪಾಪೆ ಹೆಚ್ಚು ಬೆಳಕನ್ನು ಸ್ವೀಕರಿಸಿ ದೊಡ್ಡದಾಗಿರುತ್ತೆ ಸೂರ್ಯನ ಕಿರಣ. ಹೌದು, ಈಗ ಚಂದ್ರಗ್ರಹಣ ಆದ್ರೆ 1 ಗಂಟೆ 43 ನಿಮಿಷ. ಸೂರ್ಯಗ್ರಹಣ ಆಗಲ್ಲ, ಬರೀ 7 ನಿಮಿಷ 6 ನಿಮಿಷ 3 ನಿಮಿಷ 2 ನಿಮಿಷ ಇರುತ್ತೆ. ಅದು ಖಗ್ರಾಸ ಸ್ವಲ್ಪ ಹೊತ್ತು ಮಾತ್ರ ಟಕ್ಕಂತ ಬೆಳಕು ಚಿಮ್ಮಿ ಬಿಡುತ್ತೆ ಆ ಇಮೇಜ್ ಅಲ್ಲಿ ಸೂರ್ಯನಿಂದ. ಆ ಚಿಮ್ಮು ಅದಕ್ಕೆ ಡೈಮಂಡ್ ರಿಂಗ್ ಅಂತ ಹೇಳ್ತೇವೆ. ಚಿಮ್ಮಿದ ಬೆಳಕನ್ನು ಕಣ್ಣು ಸ್ವೀಕರಿಸುವಾಗ ಕಣ್ಣು ಹಾಳಾಗಬಹುದು. ಹಾಗಾಗಿ ಯಾವಾಗಲೂ ಸೂರ್ಯನ ನೋಡಬೇಡಿ, ನೇರ ಗ್ರಹಣ ಕಾಲದಲ್ಲೂ ನೋಡಬೇಡಿ, ಕಣ್ಣು ಸುಟ್ಟು ಹೋಗುತ್ತೆ. ಬರಿಗಣ್ಣಿನಿಂದ ಸೂರ್ಯ ನೋಡ್ಲೇಬಾರದು, ಕಣ್ಣು ಸುಟ್ಟು ಹೋಗುತ್ತೆ. ಹಾಗೆ ಸೂರ್ಯ ನೋಡಬಾರದು, ಗ್ರಹಣ ಕಾಲದಲ್ಲೇ ನೋಡಬಾರದು ಅಂತ ಹೇಳ್ತೇವೆ. ಸೂರ್ಯಗ್ರಹಣ ಮಾತ್ರ ಆ ರೀತಿ ಬರಿಗಣ್ಣಿನಿಂದ ಸಮಸ್ಯೆ ಸಂಭವ. ಚಂದ್ರಗ್ರಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆ ರೀತಿಯಾಗಿ ಸಂಪೂರ್ಣವಾಗಿ ನಾವು ಚಂದ್ರಗ್ರಹಣವನ್ನು ಆರಾಮಾಗಿ ನೋಡಬಹುದು ಅಂತ ಹೇಳ್ತಾರೆ. ಇಷ್ಟೊತ್ತು ವೀಕ್ಷಕರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ಕೊಟ್ರಿ. ಚಂದ್ರಗ್ರಹಣ ಕುರಿತಾದ ಹಲವಾರು ವಿಷಯಗಳನ್ನ ನಮ್ಮೊಂದಿಗೆ ಬಂದು ಇವತ್ತು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್. ಚಂದ್ರಗ್ರಹಣದ ಕುರಿತಾಗಿ ಡಾಕ್ಟರ್ ಎ ಪಿ ಭಟ್ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು. ಚಂದ್ರಗ್ರಹಣ ಇದು ಏನೂ ಅಲ್ಲ, ಕಂಟಕನೂ ಇಲ್ಲ, ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಇದು ಒಂದು
ಒಂದು ಪ್ರಾಕೃತಿಕ ಲಕ್ಷಣ ಅಷ್ಟೇ, ಪ್ರಕೃತಿಯ ಮಡಿಲಲ್ಲಿ ನಾವು ಇದನ್ನ ಕಾಣ್ತೇವೆ ಅಷ್ಟೇ. ಇದರಿಂದ ಯಾರಿಗೂ ಕೂಡ ಯಾವ ರಾಶಿಗೆ ಆಗಲಿ ಯಾವ ಮನುಷ್ಯ ಕುಲಕ್ಕೆ ಮಾನವ ಕುಲಕ್ಕೆ ಸಮಸ್ಯೆ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೊಟ್ರು ಡಾಕ್ಟರ್ ಎ.ಪಿ. ಭಟ್ ಅವರು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.